हाँ माता जी, हरे कृष्ण। जयो राधा माधवा कुंज विहारी। जयो राधा माधवा कुंज विहारी। जयो गोपी जन वल्लभा गिरिवरधारी। जयो गोपी जन वल्लभा गिरिवरधारी। यशोधनन्दन व्रज जनरञ्जन। यशोधनन्दन व्रज जनरञ्जन। यमुनातीरावनचारी। यमुनातीरावनचारी। जयो राधमाधवा कुंज विहारी। जयो राधमाधवा कुंज विहारी। हरे कृष्णा कृष्ण कृष्ण हरे हरे। हरे राम 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 हरे हरे। हरे कृष्णा कृष्ण कृष्ण हरे हरे। हरे राम 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 हरे हरे। हरे कृष्णा कृष्ण कृष्ण हरे हरे। हरे राम 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 हरे हरे। हरे कृष्णा कृष्ण कृष्ण हरे हरे। हरे राम 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 हरे हरे। हरे कृष्णा कृष्ण कृष्ण हरे हरे। हरे राम 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 हरे हरे। हरे कृष्णा कृष्ण कृष्ण हरे हरे। हरे राम 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 हरे हरे। हरे कृष्णा कृष्ण कृष्ण हरे हरे। हरे राम 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 हरे हरे। ॐ अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं। वन्देऽहं श्रीगुरुश्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगण ललिता श्रीविशाखान्वितांश। हे कृष्णा करुणा सिन्धु दीनबन्धु जगत्पते गोपीश गोपिका कान्ता राधा कान्ता नमोस्तुते। तप्त काञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनिति नामिने नमस्ते सरस्वती देवी गौरवाणी प्रचारिणी निर्विशेष शून्यवादि पाश्चात्य देशतारिणी। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद। हरे कृष्णा कृष्ण कृष्ण हरे हरे। हरे राम राम हरे हरे। ಹರೇ ಕೃಷ್ಣ ಎಲ್ಲರಿಗೂ ಸ್ವಾಗತ. ಆ, ಲೀಲಾಮೃತ ತರಗತಿಗೆ ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. हरे कृष्ण माता जी। 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 हरे
ಆ, ಹೇಗೆ ಮಾತಾಜಿ, ಯಾರಾದ್ರೂ ಓದೋದಾ ಆಮೇಲೆ ಹೌದು ಎಕ್ಸ್ಪ್ಲೇನ್? ಹೌದು ಮಾತಾಜಿ. ಇವಾಗ ಒಂದು 5 ಪೇಜ್ ಓದಿಸುವ, ಅಲ್ಲ ಒಂದೊಂದೇ ಪೇಜ್ ಓದಿಸುವ ಮಾತಾಜಿ? ಒಂದು ಮಾತಾಜಿ ಪೇಜ್. ಸ್ವಲ್ಪ ಸ್ವಲ್ಪನೇ ಓದ್ತಾ ಹೊತ್ತಾನೆ ಎಕ್ಸ್ಪ್ಲನೇಷನ್ ಮಾಡ್ಬಿಡೋಣ ಓಕೆ, ಮಾತಾಜಿ, ಇಲ್ಲ ನಾನು ಹಾಗಾದ್ರೆ ನೆನ್ಪಿಟ್ಕೊಳಲ್ಲ. ಓಕೆ ಮಾತಾಜಿ, ಒಂದೊಂದೇ ಪೇಜ್ ಸಾಕು ಮಾತಾಜಿ. ಹ್ಞೂ ಮಾತಾಜಿ. ಲಾಸ್ಟ್ ವೀಕ್ ಅಲ್ಲಿ ಗೀತಾ ಮಾತಾಜಿ ತನಕ ಓದಿದ್ದಾರೆ. ಇವತ್ತು ಓಕೆ, ಶ್ರುತಿ ಮಾತಾಜಿ ಓದಿ. ಮಾತಾಜಿ ಇದು ಸ್ಕ್ರೀನ್ ಕಾಣ್ತಿಲ್ಲ ಮಾತಾಜಿ. ಸ್ಕ್ರೀನ್ ಇಲ್ಲ, ಕಾಣಿಸ್ತಿಲ್ಲ? ಬಂದಿದೆ, ತೋರಿಸ್ತಾ ಇದೆ ನಮ್ಗೆಲ್ಲ. ಹರೇ ಕೃಷ್ಣ ಮಾತಾಜಿ. ಓಕೆ, ಶ್ರುತಿ ಮಾತಾಜಿ ಸ್ಕ್ರೀನ್ ಕಾಣಿಸೋದಿಲ್ವಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕಾಣಿಸ್ತಾ ಇದೆ ಮಾತಾಜಿ, ಕಾಣಿಸ್ತಾ ಇದೆ ಕೃಷ್ಣ ಮಾತಾಜಿ. ಎಲ್ಲರಿಗೂ. ಓಕೆ, ರೇಖಾ ಬಂಗಿಯಾರ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನನ್ನ ಪಾಲಿನ ಕೆಲಸ ಮಾಡಿದ್ದೇನೆ. ಋಷಿಕೇಶದಲ್ಲಿ ಮೊದಲ ವಾರ ಹವೆ ತುಂಬಾ ಚೆನ್ನಾಗಿದ್ದು, ಪ್ರಭುಪಾದರು ತಿನ್ನುವ ಮತ್ತು ಸುಧಾರಿಸಿಕೊಳ್ಳುವ ಭರವಸೆ ಇದ್ದುದರಿಂದ ರಮ್ಯವಾಗಿ ಸ್ವರ್ಗ ತುಲ್ಯವಾಗಿತ್ತು. ಆದರೆ 8ನೆಯ ರಾತ್ರಿ ಪ್ರಚಂಡ ಬಿರುಗಾಳಿ ಬೀಸಿ ಅದರೊಂದಿಗೆ ಪ್ರಭುಪಾದರ ಆರೋಗ್ಯದಲ್ಲಿಯೂ ತೀವ್ರ ತಿರುವು ಕಾಣಿಸಿಕೊಂಡಿತು. ತಮ್ಮ ಅಂತ್ಯ ಸಮೀಪಿಸುತ್ತಿದೆ ಎಂದು ಪ್ರಭುಪಾದರು ತಾವು ಬೇಗ ಲೋಕದಿಂದ ದೂರವಾಗಬೇಕೆಂದು ಕೃಷ್ಣ ಬಯಸಿದ್ದ ಪಕ್ಷದಲ್ಲಿ ಕೂಡಲೇ ವೃಂದಾವನಕ್ಕೆ ತಮ್ಮನ್ನು ಕರೆದುಕೊಂಡು ಹೋಗಬೇಕೆಂದರು. ಋಷಿಕೇಶದಲ್ಲಿ ಭಕ್ತರು ಉಲ್ಲಾಸನೋನ್ನತಿಯಲ್ಲಿದ್ದರು. ಶ್ರೀಲ ಪ್ರಭುಪಾದರು ಅಷ್ಟೇ. ದೋಣಿಯಲ್ಲಿ ಗಂಗೆಯನ್ನು ದಾಟುವಾಗ ನದಿಯ ಮಧ್ಯಭಾಗದಲ್ಲಿ ಕುಡಿಯುವ ನೀರನ್ನು ತಂದುಕೊಡುವಂತೆ ಪ್ರಾರ್ಥಿಸಿಕೊಂಡರು. ಅತಿಥೇಯರು ಒದಗಿಸಿದ್ದ ವಸತಿಯನ್ನು ತುಂಬಾ ಮೆಚ್ಚಿಕೊಂಡಿದ್ದರು. ಅಡುಗೆ ಹೇಗೆ ಮಾಡಬೇಕು ಎಂದು ಭಕ್ತರಿಗೆ ಹೇಳಿಕೊಡಲು ತಾವೇ ಪಾಕಶಾಲೆಗೂ ನುಗ್ಗಿದರು. ಆ ಪ್ರವಾಸಿ ತೀರ್ಥಯಾತ್ರಾ ಪಟ್ಟಣಕ್ಕೆ ಎಸಿ ಭಕ್ತಿ ವೇದಾಂತ ಸ್ವಾಮಿಯರು ಆಗಮಿಸಿದ್ದಾರೆಂಬ ಸುದ್ದಿ ಹರಡಿಕೊಂಡಿತು. ಪ್ರತಿದಿನ ಸಂಜೆ 5ರಿಂದ 6 ಗಂಟೆ ತನಕ ದರ್ಶನ ಅನುಗ್ರಹಿಸಲು ಪ್ರಭುಪಾದರು ಒಪ್ಪಿಕೊಂಡಿದ್ದರು. ಪಶ್ಚಿಮದ ಹಿಪ್ಪಿಗಳು, ಸಾಧಕರು ಹಾಗೂ ಭಾರತದ ತೀರ್ಥಯಾತ್ರಿಕರು ಮತ್ತು ರಜಾಕಾಲದ ಪ್ರವಾಸಿಗಳು ಇವರುಗಳು ಸೇರಿದಂತೆ ಕೋಣೆಯು 40-50 ಜನರಿಂದ ತುಂಬಿ ಹೋಗುತ್ತಿತ್ತು. ಶ್ರೀಲ ಪ್ರಭುಪಾದರ ವಾಣಿ ತುಂಬಾ ಕ್ಷೀಣಿಸಿದ್ದರೂ ಭಗವದ್ಗೀತೆಯನ್ನು ಅದು ಇರುವಂತೆಯೇ ಒತ್ತಿ ಹೇಳುವಾಗ ಅವರು ಶಕ್ತಿಪೂರ್ಣವಾಗಿ ಮಾತನಾಡುತ್ತಿದ್ದರು. ಅಮೆರಿಕದ ಹಿಪ್ಪಿಯೊಬ್ಬ ಸಂದೇಹ ಭಾವದಿಂದ ಪ್ರಶ್ನೆಗಳನ್ನು ಕೇಳಿದಾಗ ಪ್ರಭುಪಾದರು ಹೇಳಿದರು, ನೀವು ಹುಚ್ಚರು, ನಿಮ್ಗೆ ಅರ್ಥವಾಗುವುದಿಲ್ಲ ಎಂದರು. ಒಬ್ಬ ಮಹಿಳೆ ಪ್ರಾಪಂಚಿಕ ಕಲ್ಯಾಣ ಕಾರ್ಯವೇ ಅತ್ಯುತ್ತಮವಾದದ್ದು ಎಂದಾಗ ಪ್ರಭುಪಾದರು ಉತ್ತರಿಸಿದರು, ನಿಮ್ಮ ಸಹಾನುಭೂತಿ ಗುಳ್ಳೆಯನ್ನು ನಿವಾರಿಸಲು ಅದರ ಮೇಲೆ ಉರುಬಿದಂತಷ್ಟೇ. ಋಷಿಕೇಶದಲ್ಲಿ ಕೆಲವರು ಶಿಷ್ಯರು ಮಾತ್ರ ಇದ್ದರು. ಅವರಿಗೆ ಅದೊಂದು ಅದ್ಭುತ ಹಬ್ಬ ಎನಿಸಿತು. ಪ್ರಭುಪಾದರು ಅಡುಗೆ ಮಾಡುವುದರ ಬಗೆಗೆ ಸೂಚನೆಗಳನ್ನು ಕೊಟ್ಟಿದ್ದರು. ಅಷ್ಟೇ ಅಲ್ಲ, ಅಡುಗೆ ಮಾಡುವಾಗ ಕಥೆಗಳನ್ನು ಹೇಳಿದ್ದರು. ಸೋಮಾರಿಯ ಅಡುಗೆ ಮಾಡಲಾರ ಎಂದರು. ಅನಂತರ ಒಂದು ಬಂಗಾಳಿ ಕತೆ ಹೇಳಿದರು. ಒಬ್ಬ ಸೋಮಾರಿಯ ದೃಷ್ಟಾಂತ ಕತೆ ಅದು. ಒಂದು ಸಲ ತನ್ನ ರಾಜ್ಯದ ಎಲ್ಲಾ ಸೋಮಾರಿಗಳು ತನ್ನ ಧರ್ಮಛತ್ರಕ್ಕೆ ಅನ್ನ ಸಂತರ್ಪಣೆ ಬರಬೇಕು ಎಂದು ರಾಜ ತೀರ್ಮಾನಿಸಿದನಂತೆ. ಆದ್ದರಿಂದ ಎಷ್ಟೋ ಜನ ನಾನು ಸೋಮಾರಿ ಎಂದು ಹೇಳಿಕೊಂಡು ಅಲ್ಲಿಗೆ ಬಂದರು. ಆಮೇಲೆ ರಾಜನು ಧರ್ಮಛತ್ರಕ್ಕೆ ಬೆಂಕಿ ಹಚ್ಚುವಂತೆ ಮಂತ್ರಿಗೆ ಆಜ್ಞೆ ಮಾಡಿದ. ಇಬ್ಬರನ್ನು ಬಿಟ್ಟು ಉಳಿದವರೆಲ್ಲ ಓಡಿ ಹೋದರು. ಆ ಇಬ್ಬರಲ್ಲಿ ಒಬ್ಬ ಹೇಳಿದ, ಅಗ್ನಿಯಿಂದಾಗಿ ನನ್ನ ಬೆನ್ನು ತುಂಬಾ ಸುಡುತ್ತಿದೆ. ಇನ್ನೊಬ್ಬ ಸಲಹೆ ಕೊಟ್ಟ, ಸುಮ್ಮನೆ ಇನ್ನೊಂದು ಕಡೆಗೆ ತಿರುಗಿಕೊಂಡು ಮಲಗು. ಆಗ ದೊರೆ ಹೇಳಿದ, ಇವರು ನಿಜವಾಗಿಯೂ ಸೋಮಾರಿಗಳು, ಇವರಿಗೆ ಆಹಾರ ಕೊಡಿ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹಾ ಮಾತಾಜಿ, ಎಕ್ಸ್ಪ್ಲೇನ್ ಮಾಡ್ಬಿಡ್ತೇನೆ ಮತ್ತೆ. ಆ, 8ನೇ ಅಧ್ಯಾಯ ಸಿಕ್ಕಿದೆ. ಓಕೆ, ನನ್ನ ಪಾಲಿನ ಮ್ಯೂಟ್ ಮಾಡ್ಕೊಳ್ಳಿ. ನನ್ನ ಪಾಲಿನ ಕೆಲಸ ಮುಗಿದಿದೆ, ಅಂದ್ರೆ ಕೆಲಸ ಮಾಡಿದ್ದೇನೆ. ಇಲ್ಲಿ ಪ್ರಭುಪಾದರ ಕತೆ ಬರ್ತಾ ಇದೆ. ಇಲ್ಲಿ ಪ್ರಭುಪಾದರು ಏನ್ ತಿಳಿಸ್ತಾ ಇದ್ದಾರೆ ಅಂತಂದ್ರೆ, ಈಗ ಅವ್ರದ್ದು ಕೊನೆಯ ದಿನಗಳು ಅನ್ಕೋತೀನಿ ನಾನು. ನನಗೆ ಇದು ಸಿಕ್ಕಿದೆ. ಓಕೆ, ಪ್ರಭುಪಾದ್ರ ಅವ್ರ ಕೊನೆ ದಿನಗಳನ್ನ ಯಾವ ರೀತಿ ಕಳೆದ್ರು ಅನ್ನೋದನ್ನ ಇಲ್ಲಿ ತಿಳಿತಾ ಇದೀವಿ. ಅಂದ್ರೆ ಅಲ್ಲಿಗೆ, ಅಂದ್ರೆ ಇದಕ್ಕೂ ಮುಂಚೆ ಅವರಿಗೆ ಇಸ್ಕಾನ್ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರಿಗೆ ಒಂದು ದಿನ ಆರೋಗ್ಯ ತಪ್ಪುತ್ತೆ. ಆಗ ಅವ್ರು ಕೃಷ್ಣನನ್ನ ಕೇಳ್ಕೋತಾರೆ. ಏನಂತ ಕೇಳ್ಕೋತಾರೆ ಅಂದ್ರೆ, ನಾನಿನ್ನ ತುಂಬಾ ದಿನ
ಮಾಡೋದಿನ್ನ ಕೆಲಸ ಇದೆ. ನನ್ನ ಭಕ್ತರೆಲ್ಲ ನಿಯೋಫೈಟ್ಸ್ ಇದ್ದಾರೆ, ಅವರನ್ನೆಲ್ಲ ನಾನು ಇನ್ನೂ ಅಂದ್ರೆ ಅವರನ್ನ ನಾನು ಇನ್ನ ರೆಡಿ ಮಾಡ್ಬೇಕು. ಅವ್ರಿನ್ನೂ ಸರಿಯಾಗಿ ಇಸ್ಕಾನ್ನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಅವರು ಶಕ್ತರಾಗಿಲ್ಲ ಅಂತ ಹೇಳಿ ಭಗವಂತನನ್ನ ಪ್ರಾರ್ಥಿಸ್ಕೊಂತಾರೆ. ಆದ್ರೆ ಈಗ ಅಂತ ಒಂದು ಇದಿಲ್ಲ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದಾರೆ, ನನ್ನ ಪಾಲಿನ ಕೆಲಸ ಮಾಡಿದ್ದೀನಿ, ಈಗ ನಾನು ಅವರೆಲ್ಲರೂ ಕೂಡ ರೆಡಿ ಆಗಿದ್ದಾರೆ, ನಾನು ಇಸ್ಕಾನ್ನ ಪ್ರಬಲವಾಗಿ ಅದನ್ನ ಮುಂದುವರ್ಸ್ಕೊಂಡು ಹೋಗುವಂತ ಶಿಷ್ಯರನ್ನ ಹೊಂದಿದ್ದೇನೆ ಅಂತ ಒಂದು ಆತ್ಮವಿಶ್ವಾಸದಲ್ಲಿದ್ದಾರೆ. ಈಗ ಅವರು ದೇಹತ್ಯಾಗ ಮಾಡೋದಕ್ಕೂ ಅವರು ಮನಸ್ಸು ಮಾಡ್ತಾ ಇದ್ದಾರೆ. ಅವರ ಆರೋಗ್ಯ ತಪ್ಪಿದೆ, ಮತ್ತೆ ಅವರು ಅದಕ್ಕಾಗಿ ಋಷಿಕೇಶಕ್ಕೆ ಹೋಗಿದ್ದಾರೆ. ಆ ಋಷಿಕೇಶದಲ್ಲಿ ಮೊದಲ ವಾರ ಅಂದ್ರೆ 7 ದಿನಗಳು ಅವ್ರಿಗೆ ಅಲ್ಲಿ ಯಾವ ರೀತಿ ಇದ್ರು ಪ್ರಭುಪಾದರು ಅಂತ ಹೇಳ್ತಾ ಇದಾರೆ. ಅಂದ್ರೆ ಅವ್ರಿಗೆ ಆಹಾರ ಸೇವನೆ ಮಾಡೋದಕ್ಕೆ ಆಗ್ತಿತ್ತು, ಅದರಿಂದ ಇವ್ರು ಸುಧಾರಿಸ್ಕೊಳ್ತಾರೆ ಅಂತ ಎಲ್ಲರೂ ಅನ್ಕೊಂಡ್ರು. ಆದ್ರೆ 8ನೇ ದಿನ ರಾತ್ರಿಯಿಂದ, ಅಂದ್ರೆ ಈಗ ಕೆಲವೊಂದ್ಸಲಿ ನಾವು ನೋಡ್ತೀವಿ, ಇದು ಸಾಧಾರಣವಾಗಿ ನಡೆಯುತ್ತೆ. ಅಂದ್ರೆ ಯಾರಾದ್ರೂ ಒಳ್ಳೆ ವ್ಯಕ್ತಿ ಭೂಮಿಯಿಂದ ಹೋಗ್ತಾರೆ ಅನ್ನೋಂಥ ಸೂಚನೆಗಳು ಬಂದಾಗ ಎಲ್ಲ ಪ್ರಕೃತಿಯಲ್ಲೂ ಕೂಡ ವ್ಯತ್ಯಾಸಗಳಾಗುತ್ತೆ ಅನ್ನೋ ಹಾಗೆ ಅಲ್ಲಿ ಪ್ರಚಂಡವಾದ ಬಿರುಗಾಳಿ ಬೀಸಕ್ಕೆ ಶುರುವಾಗಿದೆ 8ನೇ ರಾತ್ರಿ. ಆವತ್ತಿಂದ ಅವ್ರಿಗೆ ಆರೋಗ್ಯ ತಪ್ಪುತ್ತೆ. ಮತ್ತೆ ಆರೋಗ್ಯ ತಪ್ಪದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಅವರು ಆಹಾರ ತಗೊಳೋದು ಕಡಿಮೆ ಮಾಡ್ತಾ ಹೋಗ್ತಾರೆ. ಮತ್ತೆ ಈ ಒಂದು ಭೂಲೋಕವನ್ನ ಅವರು ತ್ಯಜಿಸ್ತಾರೆ ಅನ್ನೋದು ಅವ್ರಿಗೆ ಅನಿಸುತ್ತೆ, ಪ್ರಭುಪಾದ್ರಿಗೂ ಅನ್ಸುತ್ತೆ. ಆಗ ಅವ್ರು ಕೂಡ್ಲೇ ಹೇಳ್ತಾರೆ, ನನ್ನನ್ನು ಇಲ್ಲಿಂದ ಕರ್ಕೊಂಡೋಗಿ ವೃಂದಾವನದಲ್ಲಿ ನನ್ನನ್ನ ಬಿಡಿ ಅಂತ. ಅಂದ್ರೆ ನನ್ನ ದೇಹತ್ಯಾಗ ಆಗುವಂತಹ ಒಂದು ಸಂದರ್ಭ ಬಂದ ಹಾಗೆ ಅನಿಸ್ತಿದೆ, ನಾನು ಹಾಗೆ ಒಂದ್ ವೇಳೆ ದೇಹತ್ಯಾಗ ಆಗುತ್ತೆ ಅಂದ್ರೆ ನಾನು ವೃಂದಾವನದಲ್ಲಿ ಆಗ್ಬೇಕು ಅಂತ ಅಲ್ಲಿ ಬಯಸ್ತಾ ಇದ್ದಾರೆ. ಮತ್ತೆ ಅಲ್ಲಿ ಋಷಿಕೇಶದಲ್ಲಿ ಅವ್ರು ಯಾವ ರೀತಿ ಇದ್ರು ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಋಷಿಕೇಶದಲ್ಲಿ ಭಕ್ತರೆಲ್ಲರಿಗೂ ಸಂತೋಷ, ಪ್ರಭುಪಾದ್ರಲ್ಲಿ ಬಂದಿದ್ದಾರೆ ಅಂತ ಎಲ್ಲರಿಗೂ ಒಂದು ಖುಷಿ. ಮತ್ತೆ ಅಲ್ಲಿ ಪ್ರಭುಪಾದ್ರು ಏನಂತ ಹೇಳ್ತಾರೆ, ಗಂಗೆಯ ನೀರನ್ನ ತನ್ನಿ ಅಂತಾರೆ. ಅಂದ್ರೆ ಗಂಗೆಯ ನೀರನ್ನ ಎಲ್ಲಿಂದ ತರಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಅದು ದಡದಲ್ಲಿ ತಟದಿಂದ ತರೋದಲ್ಲ, ಅದನ್ನ ನದಿ ದಾಟುವಾಗ ಮಧ್ಯದಲ್ಲಿ ತಗೊಳ್ಳುವಂಥದ್ದು, ಅದು ಶುದ್ಧವಾದ ನೀರು ಸಿಗುತ್ತೆ ಅಲ್ಲಿ, ಅದನ್ನ ತಗೊಂಡ್ಬನ್ನಿ ಅಂತ ಇಲ್ಲಿ ಕೇಳ್ಕೊಂಡಿದ್ದಾರೆ. ಮತ್ತೆ ಅಲ್ಲಿ ಎಲ್ಲಿ ಉಳ್ಕೊಂಡಿದ್ರು ಅವರು ಅವರ ಒಂದು ಆತಿಥ್ಯವನ್ನ ಹೇಗೆ ಮಾಡಿದ್ರು ಅದನ್ನು ಅವ್ರು ಮೆಚ್ಕೊಳ್ತಾರೆ. ಮತ್ತೆ ಅವರು ಅವರ ಭಕ್ತರಿಗೆ ಹೇಗೆ ಅಡಿಗೆ ಮಾಡ್ಬೇಕು ಅಂತ ಹೇಳಿ ಅವರೇ ಪಾಕಶಾಲೆ ಅಂದ್ರೆ ಅಡಿಗೆ ಮನೆಗೆ ಹೋಗಿ ಅವರೇ ಅಡಿಗೆ ಮಾಡಿ ತೋರಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಈ ಪ್ರವಾಸಿ ತೀರ್ಥ ಯಾತ್ರಕ್ಕೆ ಪಟ್ಟಣಕ್ಕೆ ಭಕ್ತಿ ವೇದಾಂತ ಸ್ವಾಮಿಗಳು ಬಂದಿದ್ದಾರೆ ಅಂತ ಗೊತ್ತಾದ ಕೂಡಲೇ ಪ್ರತಿದಿನ ಸಂಜೆಯಲ್ಲಿ 5ರಿಂದ 6 ಗಂಟೆ ಅಂದ್ರೆ ಅಷ್ಟು ಸಮಯ ಎಲ್ಲರಿಗೂ ದರ್ಶನಕ್ಕೆ ಅನುವು ಮಾಡ್ಕೊಡ್ತಾ ಇದ್ರು. ಮತ್ತೆ ಎಲ್ಲರೂ ಕೂಡ ತುಂಬಾ ಜನ ಅವರನ್ನ ಭೇಟಿಯಾಗೋದಕ್ಕೆ ಬರ್ತಿದ್ರು. ಮತ್ತೆ ಅಂತಹ ಸಂದರ್ಭಗಳಲ್ಲಿ ಇಲ್ಲಿ ನಡೆದದನ್ನ ಹೇಳ್ತಾ ಇದ್ದಾರೆ. ಪಶ್ಚಿಮದ ಹಿಂಪಿಗಳು, ಸಾಧಕರು, ಮತ್ತೆ ಭಾರತದ ತೀರ್ಥ ಯಾತ್ರಿಕರು ಮತ್ತು ರಜಾಕಾಲದ ಪ್ರವಾಸಿಗಳು ಇವರುಗಳು ಸೇರಿದಂತೆ ಕೋಣೆಯಲ್ಲಿ 40-50 ಜನರಿಂದ ತುಂಬಿ ಹೋಗ್ತಾ ಇತ್ತು. ಅವರ ದರ್ಶನಕ್ಕೆ ಬರ್ತಾ ಇದ್ದಂತವ್ರು ಪ್ರತಿದಿನ 4-5 ಗಂಟೆ ಇರ್ತಿದ್ರು. ಅವರೆಲ್ಲರೂ ಕೂಡ ಒಂದು 40-50 ಜನ ಸೇರ್ತಿದ್ರು. ಯಾರೆಲ್ಲ ಬರ್ತಿದ್ರು ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮತ್ತೆ ಶ್ರೀಲಿ ಪ್ರಭುಪಾದರ ವಾಣಿ ತುಂಬಾ ಕ್ಷೀಣಿಸುತ್ತಿದ್ದರು. ಅಂದ್ರೆ ಅವರಿಗೆ ಏಜ್ ಆಗಿದೆ, ಈಗ ಅವರು ಕೊನೆಯ ಗಳಿಗೆಗಳನ್ನ ಹತ್ರ ಆಗ್ತಿದೆ, ಆದ್ರೂ ಕೂಡ ಅವರ ವಾಣಿ ಅದು ವಾಯ್ಸ್ ಕಮ್ಮಿ ಆದ್ರೂ ಕೂಡ ಯಾವಾಗ ಕೃಷ್ಣನ ವಿಷಯವನ್ನು ಮಾತಾಡ್ತಾರೆ ಅದನ್ನ ಹೇಳುವಾಗ ಅವರ ಬ್ರೇಕ್ ಆಗ್ತದೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಲ್ಲರಿಗೂ ಕೇಳಿಸ್ತದ? ಹರೇ ಕೃಷ್ಣ. ಇಲ್ಲ ಮಾತಾಜಿ ಕೇಳಿಸ್ತಾ ಇಲ್ಲ ಮಾತಾಜಿ. ಓಕೆ ಇಲ್ಲ ಮಾತಾಜಿ ಕೇಳಿಸ್ತಾ ಇಲ್ಲ. ಓಕೆ. ಅವ್ರ ನೆಟ್ವರ್ಕ್ ಏನಾದ್ರೂ ಇದಾಗಿರ್ಬೋದು. ಮಾತಾಜಿ ನೆಟ್ವರ್ಕ್ ಹೋಯ್ತು ನಿಮ್ದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಾನ್ ಸ್ಕ್ರೀನ್ ಶೇರ್ ಮಾಡ್ಲಾ ಮಾತಾಜಿ? ಮಾತಾಜಿ ಮಾಡ್ತೀನಿ ರೀ ಮಾತಾಜಿ. ನಿಮ್ದು ಹೋಸ್ಟ್ ನೆಟ್ವರ್ಕ್ ನಾನೇ ಇದ್ದೀನಿ ಮಾತಾಜಿ. ಇಲ್ಲ, ಹೌದು ಹಾಗಿದ್ದೇನೆ ಮಾತಾಜಿ. ನಿಮ್ದು ನೆಟ್ವರ್ಕ್ ಸ್ಲೋ ಇರ್ತದೆ, ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ ಮಾತಾಜಿ.
ಕೇಳಿಸ್ತಿಲ್ಲ ಮಾತಾಜಿ, ಬರ್ತಿಲ್ಲ. ಕೇಳಿಸ್ತಾ ಇದೆ ಮಾತಾಜಿ ಈಗ. ಕೇಳಿಸ್ತಾ ಇದೆ ಮಾತಾಜಿ. ಬಂದಿದೆ ಮಾತಾಜಿ. ಬಂತಲ್ಲ ಮಾತಾಜಿ? ಹೌದು ಮಾತಾಜಿ, ಹಾ ಹೌದು. ಬಂತು ಮಾತಾಜಿ. ಆ ಈಗ ಒಬ್ಬ ಆ ಹಿಪ್ಪಿ ಹೇಳ್ತಾನೆ, ಏನೋ ಒಂದು ಸಂದೇಹ ಭಾವದಿಂದ ಏನೋ ಪ್ರಶ್ನೆ ಮಾಡಿದಾಗ ಅವರು ನೀವು ಹುಚ್ಚರು ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಹೆಂಗಸ್ ಏನಂತ ಹೇಳ್ತಾರೆ ಅಂದ್ರೆ ಪ್ರಾಪಂಚಿಕ ಕಲ್ಯಾಣ ಅಥವಾ ಅತ್ಯುತ್ತಮ ಅಂತ ಅಲ್ಲಿ ಹೇಳ್ತಾಳೆ. ಅದಕ್ಕೆ ಪ್ರಭುಪಾದ್ರು ಏನಂತ ಉತ್ತರ ಕೊಡ್ತಾರೆ ಅಂದ್ರೆ, ನಿಮ್ಮ ಸಹಾನುಭೂತಿ ಅನ್ನುವಂಥದ್ದು ಅಂದ್ರೆ ಈ ಸಮಾಜದ ಮೇಲೆ ಅವರಿಗೆ ಹೊರಗಡೆಯಿಂದ ಅವ್ರಿಗೆ ದೇಹ ಭಾವನೆಯಿಂದ ಮಾಡುವಂತ ಸಹಾಯ ಅದು ಎಂತದ್ದು ಅಂತಂದ್ರೆ ಆ ಏನಂತ ಹೇಳ್ತಾರೆ, ಮೈ ಮೇಲೆ ಗುಳ್ಳೆ ಬಿದ್ರೆ ಅದು ಗಾಳಿ ಹೂಬಿದ ಹಾಗೆ ಅಂತ. ಅಂದ್ರೆ ಗಾಳಿಯಿಂದ ಹೂದಿದ್ರೆ ಅದು ಗಾಯ ಆರೋದಿಲ್ಲ ಅಲ್ವಾ, ಬರೀ ಆ ನಿಮಿಷಕ್ಕೆ ನಿಮ್ಗೆ ಒಂದು ಏನಂತ ಹೇಳ್ತಾರೆ, ಆ ಉರಿಯಿಂದ ಕಡಿಮೆ ಆಗ್ಬೋದಷ್ಟೇ. ಆ ರೀತಿ ನಿಮ್ಮ ಒಂದು ಪ್ರಾಪಂಚಿಕ ಕಲ್ಯಾಣ ಅನ್ನುವಂಥದ್ದು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮತ್ತೆ ಋಷಿಕೇಶದಲ್ಲಿ ಕೆಲವರು ಶಿಷ್ಯರು ಮಾತ್ರ ಇದ್ದಾರೆ. ಅವರಿಗೆ ಅದೊಂದು ಅದ್ಭುತ ಹಬ್ಬ ಅನಿಸಿತು. ಅಂದ್ರೆ ಅಲ್ಲಿ ಇದ್ದಂತಹ ಶಿಷ್ಯರಿಗೆ ಪ್ರಭುಪಾದ್ರವ್ರ ಜೊತೆಯಲ್ಲಿದ್ದಾರೆ ಅನ್ನುವಂಥದ್ದು ಹಬ್ಬದ ಒಂದು ವಾತಾವರಣವನ್ನ ತಂದಿದೆ ಅಂತ ಹೇಳ್ತಾ ಇದ್ದಾರೆ. ಪ್ರಭುಪಾದ್ರು ಅಡಿಗೆ ಮಾಡುವುದರ ಬಗೆಗೆ ಸೂಚನೆಗಳನ್ನು ಕೊಟ್ಟಿದ್ರು. ಅಂದ್ರೆ ಯಾವ ರೀತಿ ಅಡಿಗೆ ಮಾಡ್ಬೇಕು ಅಂತ ಅವರೇ ಅಡಿಗೆ ಮನೆಗೆ ಹೋಗಿ ಅವ್ರಿಗೆ ತಿಳಿಸ್ಕೊಡ್ತಾರೆ. ಅದೆಲ್ಲ ಕೂಡ ಅವ್ರಿಗೆ ಇಷ್ಟ ಆಗುತ್ತೆ. ಮತ್ತೆ ಅಡಿಗೆ ಮಾಡುವಾಗ ಕತೆಗಳನ್ನ ಹೇಳ್ತಾ ಇದ್ರು. ಸೋಮಾರಿ ಅಡಿಗೆ ಮಾಡಲಾರ ಅಂದ್ರೆ ಅಲ್ಲಿ ಕತೆಗಳನ್ನ ಹೇಳುವಾಗ ಒಂದು ಕತೆ ಹೇಳಿದ್ದಾರೆ. ಏನ್ ಕತೆ ಅಂತಂದ್ರೆ, ಯಾರು ಸೋಮಾರಿಗಳಿರ್ತಾರೆ ಅವರು ಅಡಿಗೆ ಮಾಡೋದಿಲ್ಲ. ಅಡಿಗೆ ಮಾಡೋದು ಅಂತಂದ್ರೆ ಸ್ವಲ್ಪ ಏನಂತ ಹೇಳ್ತಾರೆ, ಭೌತಿಕವಾಗಿ ಕಷ್ಟಪಟ್ಟು ಮಾಡುವಂತ ಕೆಲಸ ಅಂತ. ಅದಕ್ಕೊಂದು ಕತೆ ಹೇಳ್ತಾ ಇದ್ದಾರೆ, ಒಂದು ಬಂಗಾಲಿ ಕತೆ. ಅದು ಏನಂತಂದ್ರೆ ಸೋಮಾರಿಯ ದೃಷ್ಟಾಂತ ಕತೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಒಂದು ಸಲ ತನ್ನ ರಾಜ್ಯದ ಎಲ್ಲಾ ಸೋಮಾರಿಗಳು ತನ್ನ ಧರ್ಮಛತ್ರಕ್ಕೆ ಸಂತರ್ಪಣೆಗೆ ಬರಬೇಕು ಎಂದು ರಾಜ ತೀರ್ಮಾನಿಸಿದನಂತೆ. ಆದ್ದರಿಂದ ಎಷ್ಟೋ ಜನ ನಾನು ಸೋಮಾರಿ ಎಂದು ಹೇಳಿಕೊಂಡು ಅಲ್ಲಿಗೆ ಬಂದರು. ಅಂದ್ರೆ ರಾಜ ಅಲ್ಲಿ ಕರೆದಿದ್ದಾನೆ, ಯಾರು ಈ ಒಂದು ರಾಜ್ಯದಲ್ಲಿ ಸೋಮಾರಿಗಳಿದ್ದಾರೆ ಅವರಿಗೆಲ್ಲ ಇವತ್ತು ಫೀಸ್ಟ್ ಅಂತ. ಅದಕ್ಕೆ ಅವ್ರೆ ಎಲ್ಲರೂ ಕೂಡ ಎಲ್ಲಾ ಜನನು ಕೂಡ ನಾನ್ ಸೋಮಾರಿ ಅಂತ ಹೇಳಿ ಅಲ್ಲಿ ಜನ ಸೇರ್ಬಿಟ್ಟಿದ್ದಾರೆ ಆ ಧರ್ಮಛತ್ರದಲ್ಲಿ. ಆಗ ರಾಜ ಹೇಳಿದಂತೆ ಕೂಡಲೇ ಮಂತ್ರಿಗೆ ಈ ಒಂದು ಧರ್ಮಛತ್ರಕ್ಕೆ ಬೆಂಕಿ ಹಚ್ಚು ಅಂತ. ಆಗ ಅಲ್ಲಿ ಬೆಂಕಿ ಹಚ್ಚಿದ ಕೂಡಲೇ ಏನಾಗುತ್ತೆ ಅಂದ್ರೆ ಇಬ್ಬರೇ ಉಳಿತಾರೆ, ನಿಜವಾದ ಸೋಮಾರಿಗಳು. ಉಳಿದವರೆಲ್ಲ ಅಲ್ಲಿಂದ ಓಡೋಗ್ತಾರೆ ಆ ಬೆಂಕಿಗೆ ಹೆದರ್ಕೊಂಡು. ಆಮೇಲೆ ಆ ಇಬ್ಬರು ಯಾವ ರೀತಿ ಇದ್ರು ಅಂತ ಒಂದು ಬೆಂಕಿಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಒಬ್ಬ ಹೇಳ್ತಾ ಇದ್ದಾನೆ, ನನ್ನ ಬೆನ್ನು ಸುಡ್ತಾ ಇದೆ, ಬೆಂಕಿ ಹಚ್ಚಿ ಬೆನ್ನು ಸುಡ್ತಾ ಇದೆ, ಆದ್ರೆ ಅವ್ನು ಎದ್ದು ಓಡ್ತಾ ಇಲ್ಲ, ಅಲ್ಲೇ ಇದ್ದಾನೆ, ಅಷ್ಟು ಸೋಮಾರಿ. ಇನ್ನೊಬ್ಬ ಅದಕ್ಕೆ ಹೇಳ್ತಾ ಇದ್ದಾನೆ, ಸುಮ್ನೆ ಇನ್ನೊಂದ್ ಕಡೆ ತೀರ್ಕೋ, ಪರವಾಗಿಲ್ಲ, ಏನಾಗಲ್ಲ ಅಂತ ಸೋಮಾರಿಗಳು ಇಬ್ರು ಮಾತ್ರ ಉಳಿದ್ರಂತೆ. ಅದಕ್ಕೆ ಅವರು ಇವರೇ ನಿಜವಾದ ಸೋಮಾರಿಗಳು, ಇವ್ರಿಗೆ ನಾವು ಇವತ್ತು ಫೀಸ್ ಕೊಡ್ಬೇಕು ಅಂತ ಹೇಳಿದ್ರಂತೆ. ಅಂದ್ರೆ ಆತರ ಒಂದು ಸಣ್ಣ ಪುಟ್ಟ ಚಿಕ್ಕ ನಗು ಬರ್ಸುವಂತ ಕಥೆಗಳನ್ನ ಹೇಳ್ಕೊಂಡು ಅಲ್ಲಿ ಅಡಿಗೆ ಮಾಡ್ತಾ ಇದ್ರು. ಪ್ರಭುಪಾದ್ರವ್ರಿಗೆಲ್ಲ ಅಡಿಗೆ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ರು ಅಂತ ಹೇಳಿ ನೆನೆಸ್ಕೊತಾ ಇದಾರೆ ಋಷಿಕೇಶದಲ್ಲಿ ನಡೆದಂತದನ್ನ. ಆದ್ರೆ ಮೇ 15ರಂದು ಸಂಜೆ ಶ್ರೀಲ ಪ್ರಭುಪಾದರಿಗೆ ಅದೇ ಕೃಷ್ಣ ಮಾತಾಜಿ, ಅದಾಗ್ಲಿಲ್ಲ ಮಾತಾಜಿ, ಇನ್ನು ಓದಿಸ್ಬೇಕು. ಓಕೆ ಓದಿಸಿ ಮಾತಾಜಿ ಯಾರಿಗಾದ್ರು. ಶ್ರುತಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ. ಆದರೆ ಮೇ 15ರಂದು ಸಂಜೆ ಶ್ರೀಲ ಪ್ರಭುಪಾದರಿಗೆ ಮಲಗಲು ಆಗಲಿಲ್ಲ, ಅನುವಾದ ಕಾರ್ಯವನ್ನು ಮಾಡಲಾಗಲಿಲ್ಲ. ಮಳೆಗಾಲದ ಹರಿಕಾರನಾಗಿದ್ದ ಬಿರುಗಾಳಿ ಋಷಿಕೇಶದ ವಿದ್ಯುತ್ತನ್ನೆಲ್ಲ ಒರೆಸಿ ಹಾಕಿತ್ತು. ಫ್ಯಾನ್ಗಳು ಕೆಲಸ ಮಾಡುತ್ತಿರಲಿಲ್ಲ. ಗಾಳಿಯಿಂದಾಗಿ ಕಿಟಕಿಗಳನ್ನೆಲ್ಲ ಮುಚ್ಚಲಾಗಿತ್ತು. ಕೋಣೆಯಲ್ಲಿ ತುಂಬಾ ಸೆಕೆ. ಬೆಳಗ್ಗೆ 5 ಗಂಟೆಗೆ ಶ್ರೀಲ ಪ್ರಭುಪಾದರು ತಮಾಲ ಕೃಷ್ಣ ಗೋಸ್ವಾಮಿಗಳನ್ನು ಕರೆದು ತಾವು ತುಂಬಾ ದುರ್ಬಲರಾಗಿರುವುದಾಗಿ ತಿಳಿಸಿದರು. ತಮಾಲ ಕೃಷ್ಣರು ಸುಮಾರು 1 ಗಂಟೆಯ ಕಾಲ ಅಂಗಮರ್ದನ ಮಾಡಿದರು. ಬೆಳಗಿನಲ್ಲಿ ಕೂಡ ಬಿರುಗಾಳಿ ನಿಂತಿರಲಿಲ್ಲ, ಮರಳು ಬೀಸಿ ಬರುತ್ತಿತ್ತು. ಬಿರುಗಾಳಿ ಮತ್ತು ವಿದ್ಯುತ್ ನಿಲುಗಡೆ ಮುಂದಿನ ರಾತ್ರಿಯವರೆಗೂ ಮುಂದುವರಿಯಿತು. ಕೈಕಾಲುಗಳ ಊತದ ವಿಷಯವನ್ನು ಪ್ರಭುಪಾದರಲ್ಲಿ ತಮಾಲ ಕೃಷ್ಣರು ಪ್ರಸ್ತಾಪಿಸಿದರು. ಆಗ ಪ್ರಭುಪಾದರು ಸಿಟ್ಟಿಗೆದ್ದು ಉತ್ತರಿಸಿದರು, ನೀವು ಯಾಕೆ ತಲೆಗೆ ಹಚ್ಚಿಕೊಂಡಿದ್ದೀರಿ? ಇದು ನನ್ನ ದೇಹ, ನನಗೇನೂ ಕಿರಿಕಿರಿಯಾಗಿಲ್ಲ. ಆದರೆ ಮುಂದೆ ಭೌತಿಕ ದೃಷ್ಟಿಯಿಂದ ನನ್ನ ಆರೋಗ್ಯ ಚೆನ್ನಾಗಿಲ್ಲ. ಎಲ್ಲವನ್ನು ಜೀವಿಸಿಗೆ ವಹಿಸಿಕೊಡುವ ವಿಷಯವನ್ನು ದಯವಿಟ್ಟು ಪರಿಶೀಲಿಸಿ. ನನ್ನ ಗೈರು ಹಾಜರಿಯಲ್ಲಿ ಎಲ್ಲವೂ ಸುಸೂತ್ರವಾಗಿ ಸಾಗುವಂತಾಗಲಿ. ಒಂದು ವಿಲ್ ಪತ್ರ ತಯಾರಿಸಿದರೆ ನಾನು ಸಹಿ ಹಾಕುತ್ತೇನೆ ಎಂದು ಹೇಳಿದರು. ಇದುವರೆಗೆ ಸುಮ್ಮನೆ ಸೂಚಿಸುತ್ತಿದ್ದ ಸಂಗತಿಗಳನ್ನು ಈಗ ಅವರು ಖಚಿತವಾಗಿ ಹೇಳುತ್ತಿದ್ದರು. ಇದ್ದಕ್ಕಿದ್ದಂತೆ ರಾತ್ರಿ 1:30 ಗಂಟೆಗೆ ಪ್ರಭುಪಾದರು ಗಂಟೆ ಒತ್ತಿದರು. ತಮಾಲ ಕೃಷ್ಣ ಮತ್ತು ಕ್ಷೀರಚೋರ ಗೋಪಿನಾಥರು ಬಂದರು. ಸೊಳ್ಳೆ ಪರದೆಯ ಕೆಳಗಿನಿಂದಲೇ ಪ್ರಭುಪಾದರು ಹೇಳಿದರು, ನಾನು ಹೇಳುತ್ತಿದ್ದಂತೆ ದೇಹ ಪ್ರಕೃತಿಯ ಸೂಚನೆಗಳು ನೆಟ್ಟಗಿಲ್ಲ. ನಾನು ಕೂಡಲೇ ವೃಂದಾವನಕ್ಕೆ ಹೋಗಬೇಕು. ಅವರು ಹೇಳಿದರು,
ನಾನು ನಿರ್ಗಮಿಸುವ ಸಮಯವೇ ಆಗಿದ್ದಲ್ಲಿ ಅದು ಬೃಂದಾವನದಲ್ಲಿಯೇ ಆಗಲಿ, ಅವರು ಕೂಡಲೇ ಹೊರಡಬೇಕು ಎಂದುದರಿಂದ ಭಕ್ತರೆಲ್ಲ ಇಡೀ ರಾತ್ರಿ ಸಾಮಾನು ಕಟ್ಟುವ ಹೊರಡುವ ತಯಾರಿಯಲ್ಲಿದ್ದರು. ರೈಲಿನಲ್ಲಿ ಸ್ಥಳ ಮೀಸಲಿರಿಸುವುದು ಸಾಧ್ಯವಾಗಲಿಲ್ಲವಾದ್ದರಿಂದ ಕಾರಿನಲ್ಲೇ ಹೊರಡಲು ನಿರ್ಧರಿಸಿದರು. ಸಣ್ಣ ಅಂಬಾಸಿಡರ್ ಕಾರಿನ ಹಿಂದಿನ ಸೀಟಿನಲ್ಲಿ ಕುಳಿತು ಒಮ್ಮೊಮ್ಮೆ ಮಲಗಿ ಶ್ರೀಲ ಪ್ರಭುಪಾದರು ಪ್ರಯಾಣ ಮಾಡಿದರು. ಉಪೇಂದ್ರ ನೆಲದ ಮೇಲೆ ಅವರ ಕಾಲ ಬಳಿ ಕುಳಿತಿದ್ದರು. ಅನುಭವಿ ಡ್ರೈವರ್ ಆದ ಹಾಗೂ ವೇಗವಾಗಿ ಎಚ್ಚರಿಕೆಯಿಂದ ಸಾಗುತ್ತಿದ್ದ ದಾಮೋದರ ಪಂಡಿತರ ಪಕ್ಕದಲ್ಲಿ ತಮಾಲ ಕೃಷ್ಣರು ಕುಳಿತಿದ್ದರು. ಆಗಾಗ ದಾಮೋದರ ಪಂಡಿತರು ಹಿನ್ನೋಟದ ಕನ್ನಡಿಯಲ್ಲಿ ಇಣುಕಿ ನೋಡಿ ಶ್ರೀಲ ಪ್ರಭುಪಾದರ ತದೇಕ ದೃಷ್ಟಿಯನ್ನು ಸಂಧಿಸುತ್ತಿದ್ದರು. ಒಂದು ಕಡೆ ಸೌತೆಕಾಯಿ ಮಾರುತ್ತಿದ್ದವನನ್ನು ನೋಡಿದ ಶ್ರೀಲ ಪ್ರಭುಪಾದರು ದಾಮೋದರರಿಗೆ ಕಾರು ನಿಲ್ಲಿಸುವಂತೆ ಹೇಳಿದರು. ಬಾಯಾರಿಕೆ ಹಿಂಗಿಸಲು ಸೌತೆಕಾಯಿ ತುಂಬಾ ಉತ್ತಮ ಎಂದು ಹೇಳಿದರು. 4.5 ಗಂಟೆ ಪ್ರಯಾಣ ಮಾಡಿ ದೆಹಲಿಗೆ ಬಂದು ಲಜಪತ್ ನಗರದ ಇಸ್ಕಾನ್ ಕೇಂದ್ರದ ಮುಂದೆ ನಿಂತರು. ಆಗ ತುಂಬಾ ಧಗೆ. ಭಕ್ತರು ಮಾಳಿಗೆಗೆಲ್ಲ ನೀರು ಹೊಯ್ದರು. ಶ್ರೀಲ ಪ್ರಭುಪಾದರು ಒಂದು ಮಂಚದ ಮೇಲೆ ವಿಶ್ರಮಿಸಿದರು. ಮರುದಿನ ಮುಂಜಾನೆ 5ಕ್ಕೆ ಅವರು ಬೃಂದಾವನಕ್ಕೆ ಹೊರಡಲು ಸಿದ್ಧರಾಗಿದ್ದರು. ದೆಹಲಿ ದೇವಾಲಯದಲ್ಲಿ ಭಕ್ತರು ಒಂದು ದೊಡ್ಡ ತಟ್ಟೆಯಲ್ಲಿ ದೇವರ ಪ್ರಸಾದವನ್ನು ಕೊಟ್ಟಿದ್ದರು. ತಿನ್ನುವುದು ಮುಗಿದು ಹೋಯಿತು. ಅವರು ಹೇಳಿದರು, ತಿನ್ನುವುದರಿಂದ ಮಲಗುವುದರಿಂದ ನನಗೆ ಬಿಡುಗಡೆ ಕೊಡು ಎಂದು ಕೃಷ್ಣನನ್ನು ಬೇಡಿಕೊಂಡಿದ್ದೆ. ನಾನು ಈಗಾಗಲೇ ಮೈಥುನ ಭಯಗಳನ್ನು ಬಿಟ್ಟಿದ್ದೇನೆ. ಈಗ ಈ ಲೌಕಿಕ ಚಟುವಟಿಕೆಗಳೆಲ್ಲ ಮುಗಿದಿವೆ. ನಗರದಿಂದ ಆಚೆ ಧನ್ಯವಾದಗಳು ಗ್ರಾಮೀಣ ಮಾತಾಜಿ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಈಗ ಇಲ್ಲಿ ಋಷಿಕೇಶದಲ್ಲಿ ಅವರು ಕಳೆದಂತ ದಿನಗಳನ್ನ ನೋಡಿದ್ವಿ. ಈಗ ಅವತ್ತೇನಾಗುತ್ತೆ ಅಂದ್ರೆ ಒಂದಿನ ಮೇ 15 ಆ ದಿನ ಸಂಜೆ ಪ್ರಭುಪಾದರು ಅವ್ರಿಗೆ ಮಲಗೋದಕ್ಕೂ ಕಷ್ಟ ಆಗ್ತಿತ್ತು. ಅಂದ್ರೆ ಇಲ್ಲಿ ಬಿರುಗಾಳಿ ಜಾಸ್ತಿ ಜೋರಾಗಿ ಬೀಸ್ತಾ ಇದ್ದಿದ್ರಿಂದ ಮಳೆಗಾಲ ಇತ್ತು. ಆದ ಕಾರಣ ಅಲ್ಲಿ ಎಲ್ಲ ಈಗ ಹಳ್ಳಿಗಳ ಕಡೆ ಎಲ್ಲ ನಾವು ನೋಡ್ತೀವಿ ಅಂದ್ರೆ ಆ ಒಂದು ವಿದ್ಯುತ್ ಕಂಬಗಳು ಎಲ್ಲ ಬಿದ್ದೋಗುತ್ತೆ, ಮತ್ತೆ ಅಲ್ಲಿ ಕರೆಂಟ್ ಇರೋದಿಲ್ಲ, ಆ ತರ ಒಂದು ಪರಿಸ್ಥಿತಿ ಆಗಿದೆ. ಆದ್ರೆ ಎಷ್ಟು ಜೋರಾಗಿ ಬಿರುಗಾಳಿ ಬೀಸ್ತಿದೆ ಅಂದ್ರೆ ಅದು ಮರಳು ಬೀಸಿ ಬೀಸಿ ಬರ್ತಾ ಇರೋದ್ರಿಂದ ಎಲ್ಲ ಕಿಟಕಿಗಳನ್ನು ಮುಚ್ಚಿದ್ದಾರೆ. ಒಳಗಡೆ ಫ್ಯಾನ್ ಅದು ಕೆಲಸ ಮಾಡ್ತಿಲ್ಲ. ಆದ ಕಾರಣ ಅಲ್ಲಿ ಧಗೆ ಅನ್ನುವಂಥದ್ದು ತುಂಬಾ ಜಾಸ್ತಿ ಇತ್ತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಅವರು ಭೌತಿಕ ಅಂದ್ರೆ ದೈಹಿಕವಾಗಿ ದುರ್ಬಲರಾಗ್ತಾ ಇದ್ದಾರೆ. ಮತ್ತೆ ಅವರು ಹೇಳ್ತಾ ಇದ್ದಾರೆ, ತಮಾಲ ಕೃಷ್ಣ ಅವ್ರಿಗೆ ಹೇಳ್ತಾ ಇದ್ದಾರೆ, ನಾನೀಗ ಹೊರಡೋ ಸಮಯ ಆಗ್ತಾ ಇದೆ ಅಂತ ನನ್ಗನ್ನಿಸ್ತಿದೆ. ಅಂದ್ರೆ ಇಲ್ಲಿ ತಮಾಲ ಕೃಷ್ಣ ಏನ್ ಮಾಡ್ತಾ ಇದಾರೆ ಅಂದ್ರೆ ಅವರು ಯಾವಾಗೆಲ್ಲ ಅವ್ರಿಗೆ ಆಯಾಸ ಅನ್ಸುತ್ತೆ ಆಗಲ್ಲ ಅವರ ಒಂದು ಅಂಗಮರ್ದನ ಅಂದ್ರೆ ಇಲ್ಲಿ ಮಸಾಜ್ ಮಾಡ್ತಾ ಇದ್ದಾರೆ. ಅವ್ರ ಕಾಲು ಒತ್ತುವುದು ಅಂತದ್ದು ಕೆಲಸ ಮಾಡ್ತಾ ಇದ್ದಾಗ ಅವ್ರಿಗೆ ಗೊತ್ತಾಗ್ತಿದೆ ಅವರು ದೇಹದಲ್ಲಿ ವ್ಯತ್ಯಾಸ ಆಗ್ತಾ ಇದೆ, ಅವರ ಕೈ ಕಾಲುಗಳಲ್ಲಿ ಊತ ಬರ್ತಾ ಇದೆ. ಅದನ್ನ ಅವ್ರು ಹೇಳ್ತಾರೆ, ಹೀಗೆ ನಿಮ್ ಕೈ ಕಾಲೆಲ್ಲ ಊತ ಆಗ್ತಿದೆ ಪ್ರಭುಪಾದ್ರಿಗೆ ಹೇಳಿದಾಗ ಅವರು ಅದನ್ನ ಇದ್ ಮಾಡ್ತಾರೆ. ನನಗಾಗ್ತಿದೆ ಅದ್ರಲ್ಲಿ ನನ್ಗೇನು ಕಷ್ಟ ಇಲ್ಲ. ಆದ್ರೆ ಏನು ಅಂತಂದ್ರೆ ಈಗ ಸ್ವಲ್ಪ ಗಂಭೀರವಾಗಿ ನಾವು ವಿಷಯನ ತಗೋಬೇಕು. ಯಾವ ತರ ಅಂತಂದ್ರೆ ಯಾವ್ದೆಲ್ಲ ಒಂದು ವಿಲ್ ಬರಿಬೇಕು ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಇಸ್ಕಾನ್ ಸಂಸ್ಥೆ ಮುಂದೆ ಯಾವ ರೀತಿ ಅದು ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ GBC ಅವ್ರನ್ನೆಲ್ಲ ಕರೆದು ಇಲ್ಲಿ ಒಂದು ವಿಲ್ ಅದು ಆಗ್ಬೇಕು ಅನ್ನೋದನ್ನ ಅವರು ಪ್ರಸ್ತಾವ ಮಾಡ್ತಾ ಇದ್ದಾರೆ. ಆಮೇಲೆ ಅವತ್ತಿನ ರಾತ್ರಿ 1 ಗಂಟೆನಲ್ಲಿ ಏನಾಗುತ್ತೆ ಅಂದ್ರೆ ಅವ್ರಿಗೆ ಇದ್ದಕ್ಕಿದ್ದ ಹಾಗೆ ತುಂಬಾ ಕಷ್ಟ ಆಗುತ್ತೆ. ಅವ್ರಿಗೆ ಗೊತ್ತಾಗುತ್ತೆ ಇನ್ನ ನನ್ನ ಪ್ರಾಣ ಇದು ಇರೋದಿಲ್ಲ ಅಂತ ಅನಿಸುತ್ತೆ. ಆಗ ಅವ್ರು ಏನಂತಾರೆ, ಅವ್ರು ಕರೀತಾರೆ, ಅಂದ್ರೆ ಬೆಲ್ ಮಾಡಿ ಕರೀತಾರೆ ತಮಾಲ ಕೃಷ್ಣ ಮತ್ತೆ ಕ್ಷೀರಚೋರ ಗೋಪಿನಾಥರನ್ನ. ಅವ್ರು ಬಂದು ಕೇಳ್ತಾರೆ. ಹಾಗ ಅವ್ರು ಹೇಳ್ತಾರೆ, ಇನ್ನು ನಾನು ಇಲ್ಲಿ ಇರ್ತೀನಿ ಅಂತ ಅನಿಸ್ತಿಲ್ಲ. ನನ್ನ ದೇಹ ಅದು ದೇಹವನ್ನ ಆತ್ಮ ಬಿಟ್ಟು ಹೋಗುತ್ತೆ ಅನ್ನೋದೇ ಆದ್ರೆ ನಾನು ಬೃಂದಾವನದಲ್ಲಿ ಅದಾಗ್ಬೇಕು ಅಂತ ಹೇಳಿ ಕೂಡಲೇ ನನ್ನನ್ನ ಬೃಂದಾವನಕ್ಕೆ ಕರ್ಕೊಂಡು ಹೋಗಿ ಅಂತ ಅವರು ಹೇಳ್ತಾರೆ. ಅವತ್ತಿಡೀ ರಾತ್ರಿ ಎಲ್ಲರೂ ಪ್ಯಾಕಿಂಗ್ ಮಾಡ್ತಾರೆ. ಅಂದ್ರೆ ಇದ್ದಕ್ಕಿದ್ದ ಹಾಗೆ ಹೇಳಿದ್ರಿಂದ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಟ್ರೈನ್ ಬುಕ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಅವರು ಒಂದು ಅಂಬಾಸಿಡರ್ ಕಾರ್ನಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಿಂದಿನ ಸೀಟಲ್ಲಿ ಅಂಬಾಸಿಡರ್ ಕಾರ್ನಲ್ಲಿ ಪ್ರಭುಪಾದ್ರು ಸ್ವಲ್ಪ ಸಮಯ ಮಲ್ಕೊಂಡು ಸ್ವಲ್ಪ ಸಮಯ ಕೂತ್ಕೊಂಡು ಅವ್ರು ಪ್ರಯಾಣ ಮಾಡ್ತಾ ಇದ್ದಾರೆ. ಅಲ್ಲಿ ಅವರ ಪಕ್ಕದಲ್ಲಿ ಕೆಳಗಡೆ ಉಪೇಂದ್ರ ಅನ್ನುವಂಥವ್ರು ಅವರ ಒಂದು ಯೋಗಕ್ಷೇಮ ನೋಡ್ಕೋತಾ ಇದ್ದಾರೆ. ಮತ್ತೆ ಡ್ರೈವರ್ ಕೂಡ ಯಾರು ಡ್ರೈವಿಂಗ್ ಮಾಡ್ತಾ ಇದ್ದಾರೆ ಅಂದ್ರೆ ದಾಮೋದರ ಪಂಡಿತರು. ಅವರು ಅಂದ್ರೆ ಎಚ್ಚರಿಕೆಯಿಂದ ಅವರನ್ನ ವೇಗವಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ಸಮಯದಲ್ಲಿ ಎಚ್ಚರಿಕೆಯಿಂದ ಅವ್ರನ್ನ ದೆಹಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆಗ ದಾಮೋದರ ಪಂಡಿತರು ಹಿನ್ನೋಟದಿಂದ ಕನ್ನಡಿಯಲ್ಲಿ ನೋಡ್ತಾ ಇದ್ದಾರೆ, ಇಣುಕಿ ನೋಡ್ತಾ ಇದ್ದಾರೆ ಶ್ರೀಲ ಪ್ರಭುಪಾದರು ಹೇಗಿದ್ದಾರೆ ಅಂತ ಅವ್ರ ಹತ್ರ ದೃಷ್ಟಿ ಹಾಯಿಸ್ತಾ ಇದ್ದಾರೆ. ಆಗ ಪ್ರಭುಪಾದರು ಅಲ್ಲಿ ಒಂದ್ ಕಡೆ ಸೌತೆಕಾಯಿ ಮಾರುವಂತ ಒಬ್ಬ ಹುಡುಗನನ್ನ ನೋಡಿ ಅನ್ಕೋತಾರೆ, ಈ ಒಂದು ಧಗೆಗೆ, ಈ ಒಂದು ನೀರಿನ ದಾಹಕ್ಕೆ ನಿವಾರಿಸೋದಕ್ಕೆ ಸೌತೆಕಾಯಿ ಒಳ್ಳೇದು ಅಂತ ಹೇಳಿ ಅವ್ರನ್ನ ನಿಲ್ಸೋದಕ್ಕೆ ಹೇಳ್ತಾರೆ. ಮತ್ತೆ ಅವರು 4.5 ಗಂಟೆ ಪ್ರಯಾಣ ಮಾಡಿದ್ರು ದೆಹಲಿಗೆ ಹೋಗೋದಕ್ಕೆ, ಲಜಪತ್ ಒಂದು ಇಸ್ಕಾನ್ಗೆ ಹೋಗೋದಕ್ಕೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಲ್ಲಿ ಹೋಗಿ ಅವರು 1 ದಿನದ ಮಟ್ಟಿಗೆ ಅವರಲ್ಲಿ ವಿಶ್ರಮಿಸ್ತಾರೆ. ಮತ್ತೆ ಅಲ್ಲಿ
ಈ ಒಂದು ಧಗೆನ ನಿವಾರಣೆ ಮಾಡೋದಕ್ಕೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಬೇಸಿಗೆ ಸಮಯದಲ್ಲಿ ನಾವು ಮುಂಚೆ ಮಾಡ್ತಾ ಇದ್ವಿ. ಅಂದ್ರೆ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತಿದೆ ಗೊತ್ತಿಲ್ಲ, ಅಂದ್ರೆ ಟೆರೆಸ್ ಅಲ್ಲಿ ನಾವು ನೀರ್ ಹಾಕ್ಬಿಟ್ರೆ ಅದೇನಾಗುತ್ತೆ ಅಂದ್ರೆ ಕೆಳಗಡೆ ಇರೋರ್ಗೆ ಹಬೆ ಹೊಡಿಯೋದಿಲ್ಲ ಅಂತ. ಅಂದ್ರೆ ಅದು ನೀರು ಮೇಲೆ ಟೆರೆಸ್ ಅಲ್ಲಿ ನಿಂತಿದ್ರೆ ತಂಪಾಗಿರುತ್ತೆ ಅಂತ. ಹಾಗಿಲ್ದಿರ ಬಿಸಿಲು ಜೋರಾಗಿ ಟೆರೆಸ್ಗೆ ಹೊಡಿತಿದೆ ಅಂದ್ರೆ ಕೆಳಗಡೆ ಇರೋರ್ಗೆ ಏನಂತ ಹೇಳ್ತಾರೆ, ಕುಕ್ಕರ್ ಅಲ್ಲಿ ಹಿಟ್ಟ ಹಾಗೆ ಬಿಸಿ ಇರುತ್ತೆ. ಹಾಗೆ ಅಲ್ಲಿ ಅವರು ಮೇಲ್ಗಡೆ ಮಾಳಿಗೆಗೆಲ್ಲ ನೀರ್ ಹಾಕ್ತಾ ಇದ್ದಾರೆ. ಮತ್ತೆ ಅಲ್ಲಿ ಒಂದು ದಿನದ ಮಟ್ಟಿಗೆ ಅವರು ವಿಶ್ರಮಿಸ್ತಾರೆ. ಮರುದಿನ ಮುಂಜಾನೆ 5ಕ್ಕೆ ಅವರು ವೃಂದಾವನಕ್ಕೆ ಹೋಗೋದಕ್ಕೆ ಸಿದ್ಧರಾಗಿದ್ದಾರೆ. ವೃಂದಾವನಕ್ಕೆ ಹೋಗ್ತಾ ಇರ್ಬೇಕಾದ್ರೆ ದೆಹಲಿಯ ದೇವಾಲಯದಲ್ಲಿ ಭಕ್ತರು ಒಂದು ದೊಡ್ಡ ತಟ್ಟೆಯಲ್ಲಿ ಅಂದ್ರೆ ಅವರಿಗೆ ಪ್ರಸಾದವನ್ನ ಕೊಟ್ಟಿದ್ದಾರೆ. ಅವರು ಸ್ವಲ್ಪ ಪ್ರಸಾದವನ್ನ ಸ್ವೀಕಾರ ಮಾಡಿ ಮತ್ತೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಲ್ಲಿಂದ ಅವರು ಹೇಳ್ತಾ ಇದ್ದಾರೆ, ತಿನ್ನಕ್ ಆಗ್ತಿಲ್ಲ ಅವ್ರ ಕೈಯಲ್ಲಿ. ಅದಕ್ಕೆ ಹೇಳ್ತಾ ಇದ್ದಾರೆ ಆಹಾರ ನಿದ್ರಾ ಭಯ ಮೈಥುನ ಅಂತ ಹೇಳ್ತೀವಲ್ಲ, ಹಾಗೆ ಮೈಥುನ ಮತ್ತೆ ಭಯನ ನಾನು ಯಾವಾಗ್ಲೂ ಬಿಟ್ಬಿಟ್ಟೆ. ಆದ್ರೆ ಕೃಷ್ಣ ಇವತ್ತು ನನಗೆ ಆಹಾರ ನಿದ್ರೆ ಕೂಡ ತಗೋತಾ ಇದ್ದಾನೆ. ಇನ್ಮೇಲೆ ನನಗೆ ಊಟ ಮಾಡಕ್ಕೂ ಆಗಲ್ಲ, ನಿದ್ದೆ ಮಾಡೋದಕ್ಕೂ ಆಗಲ್ಲ. 4 ನಾ ಬಿಟ್ಟಿದ್ದೀನಿ, ಈಗ ನಾನು ಹೋಗೋದಕ್ಕೆ ತಯಾರಾಗಿದ್ದೀನಿ ಅಂತೇಳಿ ಹೇಳ್ತಾ ಇದ್ದಾರೆ. ನಗರದಿಂದ ಆಚೆ ಗ್ರಾಮೀಣ ಪರಿಸರಕ್ಕೆ ಬಂದ. ಹಾ ಮಾತಾಜಿ. ಉಮಾದೇವಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಓದ್ತೀನಿ ಮಾತಾಜಿ. ನಗರದಿಂದ ಆಚೆ ಗ್ರಾಮೀಣ ಪರಿಸರಕ್ಕೆ ಬಂದಾಗ ಶ್ರೀಲ ಪ್ರಭುಪಾದರು ತುಂಬಾ ನೆಮ್ಮದಿಯಿಂದ ಇರುವ ಹಾಗೆ ತಮಾಲ್ ಕೃಷ್ಣರಿಗೆ ಕಾಣಿಸಿತು. ವೃಂದಾವನಕ್ಕೆ ಹೋಗುತ್ತಿರುವುದನ್ನು ತುಂಬಾ ಆನಂದವಾಗಿರುವಂತೆ ಕಾಣುತ್ತೀರಿ ಎಂದರು. ಹೌದು ಪ್ರಭುಪಾದರೆಂದರು. ವೃಂದಾವನ ನನ್ನ ಮನೆ, ಮುಂಬೈ ನನ್ನ ಕಚೇರಿ. ದೆಹಲಿ ಆಗ್ರಾ ರಸ್ತೆಗಳಿಂದ ತಿರುಗಿದಾಗ ಪ್ರಭುಪಾದರು ಪ್ರಥಮ ಬಾರಿಗೆ ಭಕ್ತಿ ವೇದಾಂತ ಸ್ವಾಮಿ ಮಾರ್ಗ ಎಂದು ಶಿಲಾಫಲಕವನ್ನು ನೋಡಿದರು. ಮೋಟಾರ್ ಸೈಕಲ್ನಲ್ಲಿ ಕಾದು ನಿಂತಿದ್ದ ಗುಣಾರ್ಣವರ ಬಳಿಗೆ ಕಾರು ಬಂದಿತು. ಗುಣಾರ್ಣವರು ಆನಂದದಿಂದ ಮುಂದೆ ಸಾಗಿ ಶ್ರೀಲ ಪ್ರಭುಪಾದರು ಬಂದಿದ್ದಾರೆ ಎಂದು ಕೃಷ್ಣ ಬಲರಾಮ ಮಂದಿರದ ಭಕ್ತರಿಗೆಲ್ಲ ಹೇಳಿದರು. ದೇವಾಲಯದ ಬಾಗಿಲು ಬಳಿ ಒಂದು ದೊಡ್ಡ ಕೀರ್ತನಾ ತಂಡ, ಅಲ್ಲಿದ್ದ ಗುರುಕುಲದ ಮಕ್ಕಳ ತಂಡಗಳು ಕೀರ್ತನ ನರ್ತನಗಳಿಂದ ಶ್ರೀಲ ಪ್ರಭುಪಾದರನ್ನು ಸ್ವಾಗತಿಸಿದರು. 4 ಭಕ್ತರು ಶ್ರೀಲ ಪ್ರಭುಪಾದರನ್ನು ಪಲ್ಲಕ್ಕಿಯಲ್ಲಿ ಕೂಡಿಸಿಕೊಂಡು ದೇವಾಲಯದ ಆಚಾರಕ್ಕೆ ತಂದರು. ಅಲ್ಲಿ ಪ್ರಭುಪಾದರು ಕೃಷ್ಣ ಬಲರಾಮರಿಗೆ ನಮಸ್ಕಾರ ಮಾಡಿದರು. ಶ್ರೀಲ ಪ್ರಭುಪಾದರನ್ನು ಗೌರವಿಸುವ ಆರತಿ ಸಮಾರಂಭದ ಮೇಲೆ ಪ್ರಭುಪಾದರ ಸಮಾವೇಶಗೊಂಡಿದ್ದ ಭಕ್ತ ಸಮುದಾಯವನ್ನು ಉದ್ದೇಶಿಸಿ ಲಘು ಉಪನ್ಯಾಸ ಮಾಡಿದರು. ಸಾವು ಬಂದರೆ ಇಲ್ಲಿ ಬರಲಿ ಎಂದರು. ಅವರ ಸ್ಥಿತಿಯನ್ನು ನೋಡಿ ಅವರು ಹೀಗೆ ಅನಿಷ್ಟವಾಗಿ ಆಡಿದ ಮಾತುಗಳನ್ನು ಕೇಳಿದ ಕೆಲವರು ಭಕ್ತರು ಅಳಲಾರಂಭಿಸಿದರು. ಹಾಗಾಗಿ ಹೊಸದಾಗಿ ಹೇಳುವುದಂತಹದ್ದೇನೂ ಇಲ್ಲ, ಹೇಳಬೇಕಾದನ್ನೆಲ್ಲ ನನ್ನ ಪುಸ್ತಕಗಳಲ್ಲಿ ಹೇಳಿಬಿಟ್ಟಿದ್ದೇನೆ. ಈಗ ಅದನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಿ ನಿಮ್ಮ ಸಾಧನೆಯನ್ನು ಮುಂದುವರಿಸಿದರು. ನಾನು ಇದ್ದೇನೋ ಇಲ್ಲವೋ ಎಂಬುದು ಮುಖ್ಯವಲ್ಲ. ಕೃಷ್ಣ ಶಾಶ್ವತವಾಗಿ ಇರುತ್ತಾನೆ. ಅದೇ ರೀತಿ ಜೀವವು ಕೂಡ ಶಾಶ್ವತವಾಗಿರುತ್ತದೆ. ಅದರ ಕೀರ್ತನೆಯನ್ನು ಕೀರ್ತಿಯಸ್ಯ ಸ ಜೀವಿತಿ. ಭಗವಂತ ಸೇವೆ ಮಾಡಿದವರು ಚಿರಸ್ಥಾಯಿಯಾಗಿ ಉಳಿದುಕೊಳ್ಳುತ್ತಾನೆ. ಆದ್ದರಿಂದ ಕೃಷ್ಣ ಸೇವೆ ಮಾಡುವುದಕ್ಕೆ ನಿಮಗೆ ತರಬೇತಿ ನೀಡಲಾಗಿದೆ. ಕೃಷ್ಣನೊಂದಿಗೆ ನಮ್ಮ ಜೀವನವು ನಿತ್ಯವಾದುದು. ಈ ದೇಹ ತಾತ್ಕಾಲಿಕವಾಗಿ ಕಣ್ಮರೆಯಾಗುವುದು ಮುಖ್ಯವಲ್ಲ. ಈ ದೇಹ ಇರುವುದೇ ಕಣ್ಮರೆಯಾಗುವುದಕ್ಕೆ. ಆದ್ದರಿಂದ ಕೃಷ್ಣ ಸೇವೆ ಮಾಡುತ್ತಾ ಅಮರರಾಗಿರಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ನಗರದಿಂದ ಆಚೆ ಅಂದ್ರೆ ಅವರು ಈಗ ದೆಹಲಿಗೆ ಬಂದು ಸೇರಿದ್ರು. ಅಲ್ಲಿ ಒಂದು ದಿನ ಕಳೆದಿದ್ರು. ಈಗ ಮತ್ತೆ ಅವರು ಬೃಂದಾವನದ ಕಡೆಗೆ ಹೋಗ್ತಾ ಇದ್ದಾರೆ. ಆ ಕಡೆಗೆ ಹೋಗ್ತಿರ್ಬೇಕಾದ್ರೆ ಪ್ರಭುಪಾದರಿಗೆ ಖುಷಿ ಆಗ್ತಾ ಇದೆ. ಕೇಳ್ತಾ ಇದ್ದಾರೆ ಅದನ್ನೇ ತಮಾಲ ಕೃಷ್ಣರು, ನಿಮ್ಗೆ ನಿಮ್ಮ ಮುಖದಲ್ಲಿ ಅದು ಸಂತೋಷ ಕಾಣ್ತಾ ಇದೆ, ಆನಂದ ಕಾಣ್ತಾ ಇದೆ ಅಂದ್ರೆ ಅವ್ರು ಅಂತಾರೆ, ಹೌದೌದು, ನಾನು ನನ್ನ ಮನೆಗೆ ಬಂದ್ಬಿಟ್ಟೆ. ವೃಂದಾವನ ನನ್ನ ಮನೆ, ಮತ್ತೆ ಮುಂಬೈ ನನ್ನ
ಆಫೀಸ್ ಕಚೇರಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದೆಹಲಿಯ ಆಗ್ರಾ ರಸ್ತೆ ಅಲ್ಲಿ ಬರ್ತಾ ಇರ್ಬೇಕಾದ್ರೆ ಭಕ್ತಿ ವೇದಾಂತ ಸ್ವಾಮಿ ಮಾರ್ಗ ಅಂತ ಒಂದು ಏನಂತ ಹೇಳ್ತಾರೆ ಸ್ಟ್ರೀಟ್ ನೇಮ್ ಇರುತ್ತೆ, ಆ ರೀತಿ ಇರೋದನ್ನ ನೋಡ್ತಾರೆ. ಮತ್ತೆ ಮೋಟಾರ್ ಸೈಕಲ್ ನಲ್ಲಿ ಕಾದು ನಿಂತಿದ್ದ, ಅಂದ್ರೆ ಅಲ್ಲಿ ಕಾಯ್ಕೊಂಡು ನಿಂತಿದ್ದಾರೆ, ಅವ್ರ ಕಾರ್ ಬರೋದಕ್ಕೆ ಕಾಯ್ತಾ ನಿಂತಿದ್ದಾರೆ ಅವರ ಶಿಷ್ಯರು. ಗುಣಾರ್ಣವರು ಕಾರ್ ಹತ್ರ ಬರ್ತಾ ಇದ್ದಾರೆ. ಮತ್ತೆ ಆನಂದದಿಂದ ಮುಂದೆ ಸಾಗಿ ಶ್ರೀಲ ಪ್ರಭುಪಾದರು ಬಂದಿದ್ದಾರೆ ಅಂತ ಕೃಷ್ಣ ಬಲರಾಮ ಮಂದಿರದ ಭಕ್ತರಿಗೆಲ್ಲರಿಗೂ ಹೋಗಿ ಕೂಗಿ ಕರೆದು ಹೇಳ್ತಾ ಇದ್ದಾರೆ. ಮತ್ತೆ ಅಂದ್ರೆ ನಾವು ನೋಡ್ತೀವಿ ಗುರುಗಳು ಬರ್ತಾರೆ ಅಂತಂದ್ರೆ ಶಿಷ್ಯರು ಯಾವ ರೀತಿ ಸ್ವಾಗತ ಕೊಡ್ತಾರೆ ಅಂತ. ಅಂದ್ರೆ ಈ ಏರ್ಪೋರ್ಟ್ ಗಳಲ್ಲಿ ಎಲ್ಲ ಹೇಳ್ತಾರಂತೆ, ಅಂದ್ರೆ ಪ್ರಭುಪಾದರು ಎಲ್ಲೆಲ್ಲ ಹೋಗ್ತಿದ್ರು ಅಲ್ಲಿ ಅವ್ರಿಗೆ ಯಾವ ರೀತಿ ಒಂದು ಸ್ವಾಗತ ಕೊಡ್ತಿದ್ರು ಅಂತ. ಅಂದ್ರೆ ಸಂಕೀರ್ತನೆ ಮಾಡುವಂತದ್ದು, ಎಲ್ಲಾ ಶಿಷ್ಯರು ಅಲ್ಲಿಗೆ ಹೋಗುವಂತದ್ದು, ಸೇರುವಂತದ್ದು. ಇದು ಒಂದು ಸ್ವಂತ ಅನುಭವನ ಹೇಳ್ಬೇಕಂತಂದ್ರೆ ಜಯಪತಾಕ ಸ್ವಾಮಿಗಳು ಹಾಗೆ, ಅವ್ರು ಎಲ್ಲಾದ್ರೂ ಬರ್ತಾರೆ ಅಂತಂದ್ರೆ ಸುತ್ತಮುತ್ತ ಇರುವಂತ ಅವರೆಲ್ಲಾ ಶಿಷ್ಯಂದರು ಯಾರಿದ್ದಾರೆ ಅವ್ರನ್ನ ಸ್ವಾಗತ ಮಾಡೋದಕ್ಕೆ, ಅವ್ರನ್ನ ಭೇಟಿ ಮಾಡೋದಕ್ಕೆ ಅಲ್ಲಿ ಸೇರ್ತಾರೆ. ಹಾಗೆ ಮತ್ತೆ ಅವ್ರಿಗೆ ಆರತಿ ಮಾಡುವಂತದ್ದು, ಮತ್ತೆ ಅವ್ರಿಗೆ ಎಷ್ಟು ಜನ ಸೇರಿರ್ತಾರೆ ಅಂತಂದ್ರೆ ಒಂದು ದೇವಸ್ಥಾನ ರಥಯಾತ್ರೆ ಏನೋ ನಡೆಯುತ್ತೇನೋ ಅನ್ನೋ ರೀತಿ ಇರುತ್ತೆ. ಹಾಗೆ ಇಲ್ಲಿ ಎಲ್ಲರೂ ಸೇರ್ತಾ ಇದ್ದಾರೆ ದೇವಾಲಯದ ಹತ್ರ ಸೇರಿ. ಮತ್ತೆ ಅಲ್ಲೆಲ್ಲರೂ ಕೀರ್ತನೆ ಮಾಡ್ತಾ ಇದ್ದಾರೆ. ಅಲ್ಲಿ ಗುರುಕುಲ ಇದೆ ಆ ಒಂದು ಬೃಂದಾವನದಲ್ಲಿ, ಆ ಮಕ್ಕಳೆಲ್ಲ ಸೇರಿ ಅವರು ಕೀರ್ತನೆ ಮಾಡುವಂತದ್ದು, ಭಜನೆ ಮಾಡುವಂತದ್ದು, ನರ್ತನ ಮಾಡುವಂತದ್ದೆಲ್ಲ ಮಾಡಿ ಅವ್ರನ್ನ ಸ್ವಾಗತಿಸ್ತಾ ಇದ್ದಾರೆ. ಅದರಲ್ಲಿ 4 ಭಕ್ತರು ಶ್ರೀಲ ಪ್ರಭುಪಾದರ ಪಲ್ಲಕ್ಕಿಯಲ್ಲಿ ಕೂರಿಸ್ಕೊಂಡು ದೇವಾಲಯದ ಹಜಾರಕ್ಕೆ ತರ್ತಾ ಇದ್ದಾರೆ. ಅಂದ್ರೆ ಅವರನ್ನ ಯಾವ ರೀತಿ ಭಗವಂತನನ್ನ ನಾವು ರಥಯಾತ್ರೆ ಮಾಡ್ತೀವಿ, ಆ ರೀತಿ ಪ್ರಭುಪಾದರನ್ನ ಪಲ್ಲಕ್ಕಿ ಮೇಲೆ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಪ್ರಭುಪಾದರ ಕೃಷ್ಣ ಬಲರಾಮರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ, ಭಗವಂತ ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಮತ್ತೆ ಶ್ರೀಲ ಪ್ರಭುಪಾದರು ಗೌರವಿಸುವ ಆರತಿ ಸಮಾರಂಭವಾದ ಮೇಲೆ ಪ್ರಭುಪಾದರು ಸಮಾವೇಶಗೊಂಡಿದ್ದ ಭಕ್ತ ಸಮುದಾಯವನ್ನು ಉದ್ದೇಶಿಸಿ ಈಗ ಉಪನ್ಯಾಸ ಮಾಡ್ತಾ ಇದ್ದಾರೆ. ಸಾವು ಬಂದರೆ ಇಲ್ಲಿ ಬರಲಿ ಎಂದರು. ಅಂದ್ರೆ ಅವ್ರಿಗೆ ಅನಿಸ್ತಾ ಇದೆ, ನನ್ನ ಈ ಒಂದ್ ವೇಳೆ ಸಾಯೋದೇ ಹಾಗಿದ್ರೆ ನನ್ನ ಜೀವ ಇಲ್ಲಿ ಹೋಗ್ಲಿ ಅಂತ. ಮತ್ತೆ ಅವರ ಸ್ಥಿತಿಯನ್ನು ನೋಡಿ ಅವರು ಹೀಗೆ ಅನಿರೀಕ್ಷಿತವಾಗಿ ಆಡಿದ ಮಾತುಗಳಿಂದ ಭಕ್ತರಿಗೆ ಕಣ್ಣಲ್ಲಿ ನೀರ್ ಹಾಕೊಂತಾ ಇದ್ದಾರೆ. ಅಂದ್ರೆ ಎಲ್ಲರಿಗೂ ದುಃಖ ಆಗ್ತಿದೆ, ಅವರು ಸಾವಿನ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿ. ಆಮೇಲೆ ಅವ್ರು ಅಂತ ಇದ್ದಾರೆ, ಹಾಗಾಗಿ ಹೊಸದಾಗಿ ಹೇಳೋದಕ್ಕೆ ಏನು ಇಲ್ಲ, ಹೇಳಬೇಕಾಗಿರೋದು ಏನಿದೆಯೋ ಅದೆಲ್ಲವನ್ನು ನಾನು ನನ್ನ ಪುಸ್ತಕಗಳಲ್ಲಿ ಈಗಾಗ್ಲೇ ಹೇಳ್ಬಿಟ್ಟಿದ್ದೀನಿ. ಅದಕ್ಕೆ ಏನ್ ಮಾಡಕ್ ಹೇಳ್ತಾ ಇದ್ದಾರೆ, ಎಲ್ಲರೂ ಕೂಡ ಆ ಪುಸ್ತಕಗಳನ್ನ ಓದಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಈ ಒಂದು ಭಕ್ತಿ ಸಾಧನೆಯಲ್ಲಿ ಮುಂದುವರಿಯಿರಿ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ನಾನು ಇರ್ತೀನಿ ಅನ್ನೋದು ಅಥವಾ ಇಲ್ದಿರ ಹೋಗ್ತೀನಿ ಅನ್ನೋಂಥದ್ದು ಮುಖ್ಯ ಅಲ್ಲ. ಕೃಷ್ಣ ಯಾವತ್ತೂ ಶಾಶ್ವತವಾಗಿ ಇರ್ತಾನೆ. ಅದೇ ರೀತಿ ಜೀವನು ಕೂಡ ಶಾಶ್ವತ ಆಗಿ ಇರ್ಬೇಕು ಅಂತಂದ್ರೆ ಅವನು ಭಗವಂತನ ಸೇವೆ ಮಾಡ್ಬೇಕು, ಆಗ್ಲೇ ಅವನು ಅಮರನಾಗೋದಕ್ಕೆ ಸಾಧ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಕೃಷ್ಣನ ಸೇವೆ ಹೇಗೆ ಮಾಡೋದು ಅನ್ನೋದನ್ನ ನಾನು ಈಗಾಗ್ಲೇ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ನೀವು ಕೂಡ ಕೃಷ್ಣನ ಸೇವೆಯಲ್ಲಿ ಮುಂದುವರಿಯಿರಿ. ಮತ್ತೆ ಕೃಷ್ಣನೊಂದಿಗೆ ನಮ್ಮ ಜೀವನ ಅದು ನಿತ್ಯವಾದದ್ದು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಂದ್ರೆ ಸಾವು ಅನ್ನುವಂಥದ್ದು ದೇಹಕ್ಕೆ ಅದು ಆಗುತ್ತೆ, ತಾತ್ಕಾಲಿಕವಾಗಿ ದೇಹ ತ್ಯಾಗ, ಕಣ್ಮರೆ ಆಗೋದು ಇದೆಲ್ಲ ನಡೆಯುತ್ತೆ. ಆದ್ರೆ ಅದು ಮುಖ್ಯ ಅಲ್ಲ. ಮುಖ್ಯ ಏನು ಅಂತಂದ್ರೆ ಭಗವಂತನ ಸೇವೆ ಮಾಡೋದು. ಸೇವೆ ಮಾಡೋದ್ರಿಂದ ಅಮರರಾಗ್ತೀರಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಭಾಗವತದಲ್ಲಿ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಪ್ರತಿದಿನ ಸೂರ್ಯಾಸ್ತ ಸೂರ್ಯೋದಯ ಅನ್ನುವಂಥದ್ದು ಎಲ್ಲರ ಅಂದ್ರೆ ಯಾರು ಭಕ್ತಿ ಸೇವೆಯಲ್ಲಿ ತೊಡಗ್ತಾ ಇಲ್ಲ ಅಂತವರೆಲ್ಲರ ಒಂದು ಜೀವನವನ್ನ ಕಡಿಮೆ ಮಾಡ್ತಾ ಹೋಗ್ತಾ ಇದೆ ಅಂತ. ನಾವೆಲ್ಲರೂ ಕೂಡ 1 ವರ್ಷ ಮುಗ್ದು ಇನ್ನೊಂದು ವರ್ಷ ಸ್ಟಾರ್ಟ್ ಆದ್ರೆ ಹ್ಯಾಪಿ ನ್ಯೂ ಇಯರ್ ಅಂತೀವಿ. ಆ 1 ವರ್ಷ ಮುಗ್ದು ಇನ್ನೊಂದು ವರ್ಷಕ್ಕೆ ನಮ್ಮ ಬರ್ತ್ಡೇ ಬಂದ್ರೆ ನಿಮ್ಗೆ ಹ್ಯಾಪಿ ಬರ್ತ್ಡೇ ಅಂತ ಖುಷಿ ಪಡ್ತೀವಿ. ಆದ್ರೆ ವಾಸ್ತವದಲ್ಲಿ ಅವ್ರಿಗೆಲ್ಲ ಏನಾಗ್ತಿದೆ ಅಂತಂದ್ರೆ ಅವರ ಒಂದು ಆಯಸ್ಸು ಕಡಿಮೆ ಆಗ್ತಾ ಹೋಗ್ತಿದೆ. ಇದು ಎಲ್ಲರಿಗೂ ನಡೆಯುವಂಥದ್ದು. ಆದ್ರೆ ಯಾರು ಭಕ್ತರಿರ್ತಾರೆ ಅವರು ಅಮರರಾಗ್ತಾರೆ ಅಂತ ಹೇಳ್ತಾರೆ. ಹೇಗೆ ಅಮರ ಆಗ್ತಾರೆ ಅಂತಂತಂದ್ರೆ ವಿಶ್ವನಾಥ ಚಕ್ರವರ್ತಿ ಠಾಕೂರರೇ ಹೇಳ್ತಾರೆ. ಯಾವ ತರ ಹೇಳ್ತಾರೆ ಅಂದ್ರೆ, ನಾವು ಒಬ್ಬ ವ್ಯಕ್ತಿಗೆ ಕೊಟ್ಟ ದಾನ, ಯಾರಿಗಾದ್ರೂ ನಾವೇನಾದ್ರೂ ಉಪಕಾರ ಮಾಡಿದ್ವಿ ಅಂದ್ರೆ ಅದು ಹಿಂದಿರುಗಿ ಬರುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಸರಿಯಾದ ವ್ಯಕ್ತಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಕೊಟ್ಟಿದ್ದ ದಾನ ಅದು 10,000 ಪಟ್ಟು ಜಾಸ್ತಿಯಾಗಿ ಬರುತ್ತೆ ಅಂತ ಹೇಳ್ತಾರೆ. ಹಾಗೆ ಭಗವಂತನಿಗಾಗಿ ಭಕ್ತಿ ಸೇವೆಯಲ್ಲಿ ನಾವು ವಿನಿಯೋಗಿಸಿದ ಸಮಯ ಕೂಡ ಅದು 1000 ಪಟ್ಟು ಹಿಂದಿರುಗಿ ಬರುತ್ತೆ ಅಂತ. ಅದು ಹಿಂದಿರುಗಿ ಹೇಗೆ ಬರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅಂದ್ರೆ ಈ ಒಂದು ಸಮಯ ಅನ್ನುವಂಥದ್ದು, ನಾವು ಶಾಶ್ವತವಾದ ಬದುಕಿಗೆ ಹೋಗ್ತೀವಿ ಅಂತ ಯಾರೆಲ್ಲ ಭಕ್ತರಿರ್ತಾರೆ ಅವ್ರಿಗೂ ಕೂಡ ಕಾಯಿಲೆ ಬರುತ್ತೆ, ಅವ್ರಿಗೂ ಕೂಡ ವಯಸ್ಸಾಗುತ್ತೆ, ಅವ್ರಿಗೂ ಕೂಡ ಏಜ್ ಆಗುತ್ತೆ. ಆದ್ರೆ ಅವ್ರು ಅದನ್ನ ಯಾವ ರೀತಿ ತಗೋತಾರೆ ಅಂದ್ರೆ ಅದನ್ನ ಅವರು ಖುಷಿಯಿಂದ ಬರಮಾಡ್ಕೋತಾರೆ ಅಂತ ಹೇಳ್ತಾರೆ. ನಾನು ಶಾಶ್ವತವಾದ ಒಂದು ಬದುಕು ನನಗೆ ಅಲ್ಲಿ ಭಗವಂತನ ಹತ್ರ ಇದೆ, ಅಲ್ಲಿಗೆ ಹೋಗೋದಕ್ಕೆ ಇದು ನನ್ನನ್ನ ಒಂದು ಸಹಾಯ, ಇದೊಂದು ನನಗೆ ಕಾರಣ ಆಗ್ತಿದೆ. ಇಂತಹ ಒಂದು ವೃದ್ಧಾಪ್ಯ, ಇಂತಹ ಒಂದು ಕಾಯಿಲೆ ನನಗೆ ಅದು ಅದನ್ನ ಪ್ರೋತ್ಸಾಹದಿಂದ ಅಂದ್ರೆ ಉತ್ಸಾಹದಿಂದ ಅದನ್ನ ಅವರು ಬರಮಾಡ್ಕೋತಾರೆ ಅಂತ. ಹಾಗೆ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ನೀವು ಕೂಡ ಭಕ್ತಿ ಸೇವೆ ಮಾಡಿ, ನಿಮ್ಮ ಒಂದು ಸಮಯವನ್ನ ಹೆಚ್ಚಾಗಿ ಭಗವಂತನ ಸೇವೆಯಲ್ಲಿ ಕಳೀರಿ. ಆ ರೀತಿ ಕಳಿಯೋದ್ರಿಂದ ಏನಾಗ್ತೀರಾ ಅಂದ್ರೆ ನೀವು ಕೂಡ ಅಮರರಾಗ್ತೀರಾ. ಅಂದ್ರೆ ಈ ದೇಹ ಅನ್ನುವಂಥದ್ದು ಅದು ಹೋಗೋದೇನೆ, ಮತ್ತೆ ಇನ್ನೊಂದು ದೇಹ ಪಡೆಯುವಂಥದ್ದು ಅದು ಒಳ್ಳೇದಲ್ಲ. ಆದ್ರೆ ನಾವು ಈ ಭೌತಿಕ ಜಗತ್ತಿನಲ್ಲಿ ಮತ್ತೆ ಬರಬಾರ್ದು, ಹೋದ್ರೆ ಮತ್ತೆ ಭಗವಂತನ ಹತ್ರ ಶಾಶ್ವತವಾಗಿ ಹೋಗ್ಬೇಕು. ಅದು ನಮ್ಮ ಒಂದು ಅಮರತ್ವ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ.
ಹರೇ ಕೃಷ್ಣ ಉಷಾ ಮಾತಾಜಿ. ಮಾತಾಜಿ ಓದಿ. ಉಷಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ರೀಲ ಪ್ರಭುಪಾದರು ಅಲ್ಲಿಂದ ಅಲ್ವಾ? ಅಲ್ಲ ಮಾತಾಜಿ, ಇಲ್ಲಿ ಇವು ಮುಕ್ತಾಯದ ಮಾತುಗಳಾಗಿದ್ದವು ಮೇಲಿಂದ. ಇವು ಮುಕ್ತಾಯದ ಮಾತುಗಳಾಗಿದ್ದರೂ ಮುಂದೆ ಅನೇಕ ಭಕ್ತರು ಹೋದ ನಂತರ ಅಲ್ಲಿ ಉಳಿದಿದ್ದ ಕೆಲವು ಭಕ್ತರೊಂದಿಗೆ ತಮ್ಮ ಕೋಣೆಯಲ್ಲಿ ಸಂಭಾಷಿಸುವ ಕಾರ್ಯವನ್ನು ಶ್ರೀಲ ಪ್ರಭುಪಾದರು ಮುಂದುವರಿಸಿದರು. ಅಲ್ಲಿ ಬೋಸ್ ಎಂಬ ನಿವೃತ್ತ ಸಂಸಾರಸ್ಥರೊಬ್ಬರು ಇದ್ದರು. ತಾವು ಈಗ ಕೃಷ್ಣ ಬಲರಾಮ ಮಂದಿರದಲ್ಲಿ ಒಬ್ಬರೇ ಇರುವುದಾಗಿ ತಿಳಿಸಿದರು. ಪ್ರಭುಪಾದರು ಈ ಜೀವನ ವಿಧಾನಕ್ಕೆ ಒಗ್ಗಿಕೊಳ್ಳಲು ನಿಮಗೆ ಸಾಧ್ಯವಾಗುವುದಿಲ್ಲ ಎಂದರು. ಆದರೆ ಬೋಸರು ತಮ್ಮ ದೃಢ ನಿರ್ಧಾರವನ್ನು ಪ್ರಕಟಿಸಿದಾಗ ಪ್ರಭುಪಾದರೆಂದರು, ನಿಮಗೆ ಒಳ್ಳೆಯ ಕುಟುಂಬವಿದೆ, ಆದುದರಿಂದ ಆಶಾದಾಯಕ. ಶ್ರೀಲ ಪ್ರಭುಪಾದರು ಋಷಿಕೇಶದ ತಮ್ಮ ಚಟುವಟಿಕೆಗಳನ್ನು ನೆನಪಿಸಿಕೊಳ್ಳುತ್ತಾ ಹೋದರು. ತಮ್ಮ ಚಳುವಳಿಯು ವಿಶ್ವದಲ್ಲೆಲ್ಲ ಹೇಗೆ ಸದೃಢವಾಗಿ ಬೆಳೆಯುತ್ತಿದೆ ಎಂಬುದನ್ನು ಹೇಳಿದರು. ನ್ಯೂಯಾರ್ಕ್ನಲ್ಲಿ ನ್ಯಾಯಮೂರ್ತಿಗಳೊಬ್ಬರು ಎಂತಹ ಅನುಕೂಲಕರ ತೀರ್ಪನ್ನು ಕೊಟ್ಟಿದ್ದರೆಂಬುದನ್ನು ವಿವರಿಸಿದರು. ಸ್ವಲ್ಪ ಹೊತ್ತಾದ ಮೇಲೆ ಮಾತುಕತೆ ದೆವ್ವ ಭೂತಗಳ ಕಡೆ ತಿರುಗಿತು. ಕಲ್ಕತ್ತಾದ ಲೋಕನಾಥ್ ಮಲ್ಲಿಕ್ ದೆವ್ವದ ಮನೆಯ ವಿಷಯವನ್ನು ಪ್ರಭುಪಾದರು ತಿಳಿಸಿದರು. ಲಕ್ನೋದಲ್ಲಿ ಕೂಡ ಒಂದು ದೆವ್ವದ ಮನೆಯನ್ನು ಪ್ರಭುಪಾದರು ಬಾಡಿಗೆಗೆ ಹಿಡಿದಿದ್ದರು. ನನಗೆ ದೆವ್ವಗಳ ಭಯವಿಲ್ಲ, ನಾನು ಭೂತಾತೀತ ಎಂದು ಹೇಳಿದರು. ಇಂಗ್ಲೆಂಡಿನಲ್ಲಿಯೂ ತುಂಬ ದೆವ್ವಗಳಿವೆ. ಸಾಮಾನ್ಯವಾಗಿ ಅವು ದುಷ್ಟ ದೆವ್ವಗಳು. ಕೆಲವು ಸಲ ಕೊಂದು ಹಾಕುವಂತಹವು. ಒಂದೊಂದು ಸಲ ಅವು ಶೌಚಾಲಯದ ಒಳಗೆ ಹೋಗುತ್ತಿರುವುದನ್ನು ಅಥವಾ ಕಂಬದ ಮೇಲೆ ಕುಳಿತಿರುವುದನ್ನು ನೋಡಬಹುದು. ಪಿಂಡ ಹಾಕುವುದರ ಮೂಲಕ ಪೂರ್ವಜರನ್ನು ಭೂತ ದೇಹಗಳಿಂದ ಮುಕ್ತಿಗೊಳಿಸಬಹುದು. ಮಾಯಾಪುರದಲ್ಲಿ ಮುಸ್ಲಿಂ ದೆವ್ವಗಳಿದ್ದವು, ಆದರೆ ಈಗಿಲ್ಲ. ಹರೇ ಕೃಷ್ಣ ಸಂಕೀರ್ತನ ಮಾಡಿದರೆ ದೆವ್ವಗಳು ಓಡಿ ಹೋಗುತ್ತವೆ. ಸಾಕ ಮಾತಾಜಿ? ಓದಿ ಮಾತಾಜಿ. ಪ್ರಭುಪಾದರ ದಿನಚರಿ ಆರಂಭವಾಯಿತು. ಬೆಳಗಿನ ವೇಳೆ ಕಾರಿನಲ್ಲಿ ಭಕ್ತಿ ವೇದಾಂತ ಮಾರ್ಗದಲ್ಲಿ ಸ್ವಲ್ಪ ದೂರ ಸುತ್ತುವರು. ಕಾರಿನ ಯಾನ ಕೂಡ ಅವರಿಗೆ ಹಿಂಸೆಯೇ. ಆದರೆ ಹಗಲಿನ ಧಗೆಗೆ ಹೋಲಿಸಿದರೆ ಬೆಳಗಿನ ಗಾಳಿ ಸ್ವಚ್ಛವಾಗಿ ತಂಪಾಗಿರುತ್ತದೆ. ಬೇವು ಮತ್ತು ಪೊದೆಗಳಿಂದ ಕೂಡಿದ ರಸ್ತೆ ರಮ್ಯವಾಗಿರುತ್ತದೆ. ಪ್ರತಿ ಬೆಳಿಗ್ಗೆ ಅವರು ಮರಳಿ ಬಂದ ಕೂಡಲೇ ಶ್ರದ್ಧೆ ಪ್ರೇಮಗಳಿಂದ ಕೃಷ್ಣ ಬಲರಾಮರ ಮೂರ್ತಿಗಳನ್ನು ನೋಡುತ್ತಿದ್ದರು. ಅನಂತರ ತಮ್ಮ ಮುಖ್ಯ ಕೋಣೆಯಲ್ಲಿ ಕುಳಿತುಕೊಳ್ಳುತ್ತಿದ್ದರು ಅಥವಾ ವಿಶ್ರಾಂತಿ ಪಡೆಯುತ್ತಿದ್ದರು. ಅನಂತರ ಮಹಡಿಗೆ ಹೋಗುತ್ತಿದ್ದರು. ಅವರ ನಿವಾಸದ ಹೊರಗಿನ ವರಾಂಡದಲ್ಲಿ ಒಂದು ಟೇಬಲ್, ಕುರ್ಚಿ ಮತ್ತು ಹಾಸಿಗೆಗಳು ಸಿದ್ಧವಾಗಿರುತ್ತಿದ್ದವು. ಇಲ್ಲಿ ಕೂಡ ತಂಪಾಗಲೆಂದು ಭಕ್ತರು ಬಾಳಿಗೆಗಳಿಗೆಲ್ಲ ನೀರು ಹುಯ್ದಿದ್ದರು. ಕೆಳಭಾಗದ ಕೋಣೆಯಲ್ಲಿ ಒಂದು ಏರ್ ಕೂಲರ್ ಇತ್ತು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರಿ. ಈಗ ಭಾಷಣವನ್ನ ಕೇಳಿದ್ದಾರೆ, ಅಂದ್ರೆ ಪ್ರಭುಪಾದರು ಅಲ್ಲಿ ಕೊಟ್ಟಂತಹ ಒಂದು ಪ್ರವಚನವನ್ನ ಕೇಳಿದ್ದಾರೆ. ಈಗ ಆ ಮಾತೆಲ್ಲ ಮುಗ್ದಿದೆ. ಈಗ ಜನರು ಕೂಡ, ಭಕ್ತರು ಕೂಡ ಕೆಲವರು ಹೋಗಿದ್ದಾರೆ. ಉಳಿದವರು ಪ್ರಭುಪಾದರ ಜೊತೆ ಕೋಣೆಯಲ್ಲಿ ಒಳಗಡೆ ಬಂದಿದ್ದಾರೆ. ಆಗ ಪ್ರಭುಪಾದರು ಅಲ್ಲಿ ಬೋಸ್ ಅಂತ ಒಬ್ಬ ವ್ಯಕ್ತಿ ಇದ್ದಾರೆ, ಅವರು ಸಂಸಾರಸ್ಥರು ಅಂತ, ಗೃಹಸ್ಥರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅವರು ಹೇಳ್ತಾ ಇದ್ದಾರೆ ಅವರೊಬ್ರೇ ಆ ಒಂದು ದೇವಸ್ಥಾನ ಮಂದಿರದಲ್ಲಿ ಒಬ್ರೇ ಇದ್ದಾರೆ ಅಂತ. ಆಗ ಹೇಳ್ತಾರೆ, ಅಂದ್ರೆ ಪ್ರಭುಪಾದರು ಹೇಳ್ತಾರೆ, ಈ ರೀತಿ ಒಂದು ದೇವಸ್ಥಾನದಲ್ಲಿ ಒಬ್ರೇ ಇರುವಂತದ್ದು ಅಂತಹ ಒಂದು ಜೀವನ ಕ್ರಮ ಅಂದ್ರೆ ಸಂಸಾರಸ್ಥರಿಗೆ ಅದು ಅಷ್ಟು ಸಾಧ್ಯ ಆಗೋದಿಲ್ಲ, ಅದು ಆ ವಿಧಾನ ಒಗ್ಗೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಬೋಸ್ರು ಹೇಳ್ತಾ ಇದಾರೆ, ಅವರು ದೃಢ ನಿರ್ಧಾರದಿಂದ ಹೇಳ್ತಾ ಇದಾರೆ, ಇಲ್ಲ ನಾನು ಇಲ್ಲಿ ಇರ್ತೀನಿ, ನನ್ಗೆ ಆಗುತ್ತೆ ಅಂತ. ಅದಕ್ಕೆ ಅವ್ರು ಹೇಳ್ತಾ ಇದಾರೆ, ನಿಮ್ಗೆ ಒಳ್ಳೆ ಕುಟುಂಬ ಅಂದ್ರೆ ನಿಮ್ಗೆ ಒಳ್ಳೆ ಫ್ಯಾಮಿಲಿ ಇರ್ಬೋದು. ಅಂದ್ರೆ ಸಂಸಾರಸ್ಥರು ಯಾರಾದ್ರೂ ಇದ್ರೆ ಅವ್ರ ಮನೆಯಿಂದ ಯಾರಾದ್ರೂ ಅಂದ್ರೆ ಮೇನ್ ಆಗಿ ಆ ಒಂದು ಮನೆಗೆ ರಕ್ಷಣೆ ಕೊಡುವಂತದ್ದು ಗಂಡಸಾಗಿರ್ತಾನೆ, ಆ ವ್ಯಕ್ತಿ ಹೋಗಿ ದೇವಸ್ಥಾನದಲ್ಲಿ ಇರ್ತಾರೆ ಅಂತಂದ್ರೆ ಉಳಿದವರು ಕಿರಿಕಿರಿ ಮಾಡ್ತಾರೆ. ಇಲ್ಲಿ ಪ್ರಭುಪಾದರಿಗೆ ಅವ್ರಿಗೆ ಒಂದು ಅನುಭವ ಆಗಿದೆ, ಅದೇ ರೀತಿ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ನಿಮ್ಗೆ ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ ಅನ್ಸುತ್ತೆ, ಆದ ಕಾರಣ ನಿಮ್ಗೆ ಇಲ್ಲಿ ಇರೋದಕ್ಕೆ ಸಾಧ್ಯ ಆಗ್ತಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಶ್ರೀಲ ಪ್ರಭುಪಾದರು ಋಷಿಕೇಶ ತಮ್ಮ ಚಟುವಟಿಕೆಗಳನ್ನ ನೆನಪಿಸ್ಕೊಳ್ತಾ ಇದ್ದಾರೆ. ಅದೇ ಋಷಿಕೇಶದಲ್ಲಿ ಅವರು ಕಳೆದಂತ ಒಂದು ವಾರ ಹೇಗಿತ್ತು ಅನ್ನೋದನ್ನ ನೆನೆಸ್ಕೋತಾ ಇದ್ದಾರೆ. ಮತ್ತೆ ಚಳುವಳಿ ವಿಶ್ವದಲ್ಲೆಲ್ಲ ಹೇಗೆ ಸದೃಢವಾಗಿ ಬೆಳೆಯುತ್ತಿದೆ ಎಂಬುದನ್ನ ಹೇಳಿದರು. ಅಂದ್ರೆ ಎಲ್ಲಾ ಕಡೆ, ಅಂದ್ರೆ ಪ್ರಪಂಚಾದ್ಯಂತ ಯಾವ ರೀತಿ ಒಂದು ಇಸ್ಕಾನ್ ಅನ್ನುವಂಥದ್ದು ಅದು ಸ್ಥಾಪನೆ ಆಗ್ತಿದೆ ಅನ್ನೋದನ್ನ ಅವರು ತಿಳಿಸ್ತಾ ಇದ್ದಾರೆ. ಮತ್ತೆ ಅಲ್ಲಿ ಅದನ್ನ ನೆನೆಸ್ಕೊಂತ ಒಂದು ವಿಷಯ ನೆನಪಿಸ್ಕೊತಾ ಇದ್ದಾರೆ, ನ್ಯೂಯಾರ್ಕ್ ಅಲ್ಲಿ ಏನಾಯ್ತು ಅಂತ. ನ್ಯೂಯಾರ್ಕ್ ಅಲ್ಲಿ ಅಂದ್ರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಜನ ಇವ್ರ ಮೇಲೆ ಇದ್ ಮಾಡ್ತಾ ಇದ್ರು, ಏನಂತ ಹೇಳ್ತಿದ್ರು ಅಂದ್ರೆ ಇಸ್ಕಾನ್ ಜನ ನಾರ್ಮಲ್ ಆಗಿ ಎಲ್ಲರೂ ಹೇಳ್ತಾರೆ, ಅಂದ್ರೆ ಅವರು ಬ್ರೈನ್ ವಾಶ್ ಮಾಡ್ತಾರೆ ಅಂತ. ಆ ರೀತಿ ಹೇಳಿ ಅವ್ರ ಮೇಲೆಲ್ಲ ಕೇಸ್ಗಳನ್ನ ಮಾಡ್ತಿದ್ರು. ಅದಕ್ಕೆ ಇಲ್ಲಿ ಅವ್ರು ಹೇಳ್ತಾ ಇದಾರೆ, ನಮ್ಗೆ ಒಂದು
ನ್ಯೂಯಾರ್ಕ್ನಲ್ಲಿ ಒಂದು ಜಡ್ಜ್ ಒಳ್ಳೆ ರೀತಿಯ ಒಂದು ತೀರ್ಪನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಅವರು ಖುಷಿ ಪಡ್ತಾ ಇದ್ದಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಅವರ ಒಂದು ವಿಷಯ ದೇವಭೂತಗಳ ಕಡೆಗೆ ಹೋಗುತ್ತೆ. ಅಂದ್ರೆ ಪ್ರಭುಪಾದ್ರೆ ಏನ್ ಮಾಡ್ತಿದ್ರು ಅಂದ್ರೆ ಹೊರ ದೇಶಗಳಲ್ಲಿ ಎಲ್ಲ ಕಡೆ ಅಂದ್ರೆ ಈ ದೇವಭೂತ ಎಲ್ಲಿ ಇದೆ ಅಂತ ಗೊತ್ತಾಗುತ್ತೆ, ಆ ಮನೆಗಳನ್ನ ಜನ ಯಾರು ಹೋಗೋದಿಲ್ಲ, ಹೆದರ್ಕೋತಾರೆ. ಅಂತಹ ಮನೆಗಳು ಇವ್ರಿಗೆ ಕಡಿಮೆ ಕಾಸಿಗೆ ಸಿಕ್ತಿತ್ತು. ಅದಕ್ಕೆ ಅವರು ಖುಷಿದ ಅಂತ ಮನೆಗಳನ್ನ ಖರೀದಿಸ್ತಾ ಇದ್ರು. ಅದನ್ನೇ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾರೆ ದೇವಭೂತಗಳ ಕಡೆಗೆ ಮಾತಾಡ್ತಾ, ಕಲ್ಕತ್ತಾದ ಲೋಕನಾಥ್ ಮಲ್ಲಿಕ್ ದೆವ್ವದ ಮನೆ ಬಗ್ಗೆ ಹೇಳ್ತಾ ಇದ್ದಾರೆ. ಇದು ಕಲ್ಕತ್ತಾದ ಮನೆ ಬಗ್ಗೆ ಹೇಳ್ತಾ ಇದ್ದಾರೆ. ಲಕ್ನೋದಲ್ಲಿ ಕೂಡ ಒಂದು ದೆವ್ವದ ಮನೆನ ಅವರು ಬಾಡಿಗೆಗೆ ತಗೊಂಡಿದ್ರು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಪ್ರಭುಪಾದ್ರು ಹೇಳ್ತಾ ಇದ್ರೆ, ನನಗೆ ದೆವ್ವ ಭೂತಗಳ ಮೇಲೆ ಯಾವ ಭಯ ಇಲ್ಲ, ಯಾಕೆಂದ್ರೆ ಎಲ್ಲಿ ಸಂಕೀರ್ತನೆ ನಡೆಯುತ್ತೆ ಅಲ್ಲಿ ದೆವ್ವಭೂತಗಳು ಓಡಿ ಹೋಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಅವರು ಅಲ್ಲಿ ನೋಡಿದ ದೆವ್ವಭೂತಗಳನ್ನು ಕೂಡ ಇಲ್ಲಿ ವರ್ಣಿಸ್ತಾ ಇದ್ದಾರೆ. ಇಂಗ್ಲೆಂಡ್ ನಲ್ಲೂ ಕೂಡ ಅವರು ಅಂತಹ ದೆವ್ವಭೂತದ ಮನೆಗಳನ್ನ ಕೊಂಡ್ಕೊಂಡಿದ್ರು. ಅಲ್ಲಿ ಏನಾಗ್ತಿತ್ತು ಅಂದ್ರೆ ಆ ದೆವ್ವಗಳು ಹೇಗೆ ವರ್ತಿಸ್ತಾ ಇದ್ವು ಅಂತಂದ್ರೆ, ಅವುಗಳು ಈ ಒಂದು ಶೌಚಾಲಯಗಳಲ್ಲಿ ಹೋಗ್ತಿದ್ವು, ಕಂಬದ ಮೇಲೆ ಕುಳಿತಿರ್ತಿದ್ವು, ಇದನ್ನೆಲ್ಲ ನೋಡ್ತಾ ಇದ್ರು. ಮತ್ತೆ ಅದೆಲ್ಲ ಸಾಮಾನ್ಯವಾದ ದೆವ್ವಗಳೆಲ್ಲ ಮನುಷ್ಯರನ್ನ ಕೊಲ್ಲುವಷ್ಟು ಕ್ರೂರ ದೆವ್ವಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇಂತಹ ದೆವ್ವಗಳನ್ನ ಹೇಗೆ ಅಂದ್ರೆ ನಮ್ಮ ಒಂದು ಸಂಪ್ರದಾಯಲ್ಲೂ ಕೂಡ ಹೇಳ್ತಾರೆ, ಅಂದ್ರೆ ಪಿಂಡ ತರ್ಪಣ ಕೊಡಬೇಕು. ಯಾರೆಲ್ಲ ಸಾವನ್ನಪ್ತಾರೆ ಅವ್ರಿಗೆ ಪಿಂಡ ತರ್ಪಣ ಕೊಡೋದ್ರಿಂದ ಅವ್ರಿಗೆ ಒಂದು ದೇಹ ಸಿಕ್ಕಿ ಅವರು ಮುಂದೆ ಅವರ ಒಂದು ಮುಕ್ತಿಗೆ ಹೋಗ್ತಾರೆ ಅಂತ ಹೇಳ್ತಾರೆ. ಆದ್ರೆ ಅದು ಆಗದಿರ ಹೋದಾಗ ಏನಾಗ್ತಾರೆ, ಈ ರೀತಿ ದೇವಭೂತಗಳಾಗ್ತಾರೆ ಅಂತ. ಮತ್ತೆ ಇಲ್ಲಿ ಅವ್ರಿಗೆ ಪುನರ್ಜನ್ಮ ಅನ್ನುವಂಥದ್ದು ಸಿಗೋದಿಲ್ಲ ಅಂತ. ಅದಕ್ಕೆ ಅವರು ಈ ಮಾಯಾಪುರದಲ್ಲಿ ಕೂಡ ಒಂದು ಮುಸ್ಲಿಂ ದೇವದ ಬಗ್ಗೆ ಹೇಳ್ತಾ ಇದ್ದಾರೆ, ಅಲ್ಲಿ ಮುಸ್ಲಿಂ ದೆವ್ವಗಳಿದ್ವು ಅಂತ. ಮತ್ತೆ ಇಲ್ಲಿ ಹರೇ ಕೃಷ್ಣ ಸಂಕೀರ್ತನೆ ಮಾಡಿದ್ರೆ ದೆವ್ವಗಳೆಲ್ಲ ಓಡಿ ಹೋಗ್ತವೆ. ಆದ ಕಾರಣ ಪ್ರಭುಪಾದ್ರು ಹೆದರ್ಕೋತಾ ಇರ್ಲಿಲ್ಲ. ಅವರು ಅಂತಹ ಒಂದು ಜಾಗಗಳನ್ನೇ ಆರಿಸ್ಕೊಂಡು ತಗೊಳ್ತಾ ಇದ್ರು. ಮತ್ತೆ ಅಲ್ಲಿ ಅವರು ಕೃಷ್ಣ ಪ್ರಜ್ಞೆಯ ಒಂದು ಅಂದ್ರೆ ಒಂದು ಮುಂದುವರಿಸ್ತಾ ಇದ್ರು, ಸ್ಥಾಪನೆ ಮಾಡಿ. ಮತ್ತೆ ಇಲ್ಲಿ ಪ್ರಭುಪಾದ್ರ ದಿನಚರಿ ಆರಂಭ ಆಯ್ತು ಅಂತ ಹೇಳ್ತಾ ಇದ್ರು. ಅಂದ್ರೆ ಪ್ರತಿದಿನ ಪ್ರಭುಪಾದ್ರು ಏನ್ ಮಾಡ್ತಾ ಇದ್ರು ಅಂತ. ಅವ್ರು ಬೆಳಿಗ್ಗೆ ವಾಕ್ ಮಾಡ್ತಾ ಇದ್ರು. ಈಗ ಅವ್ರಿಗೆ ದೇಹ ಅದು ಸಹಕರಿಸ್ತಾ ಇಲ್ಲ, ಆದ ಕಾರಣ ಅವರು ಕಾರ್ನಲ್ಲಿ ಹೋಗ್ತಾ ಇದ್ದಾರೆ. ಕಾರ್ನಲ್ಲಿ ಅವ್ರು ಸ್ವಲ್ಪ ದೂರ ಸುತ್ತಾಡಿ ಬರ್ತಾ ಇದ್ದಾರೆ ಬೆಳಗಿನ ಜಾವ. ಆ ಟೈಮಲ್ಲಿ ಹೇಗಿರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದ್ರಲ್ಲಿ ಕುತ್ಕೊಂಡು ಹೋಗೋದು ಕೂಡ ಅವ್ರಿಗೆ ಕಷ್ಟನೇ ಆಗ್ತಾ ಇದೆ. ಆದ್ರೆ ಅವರು ಒಂದು ಬೆಳಗಿನ ಒಂದು ಗಾಳಿ ಹಗಲಲ್ಲಿ ಅಂದ್ರೆ ಮಧ್ಯಾಹ್ನ ಸಮಯ ಅದರಲ್ಲಿ ಒಂದು ಧಗೆ ಇರುತ್ತೆ, ಬಿಸಿ ಗಾಳಿ ಬೀಸುತ್ತೆ. ಆದ್ರೆ ಬೆಳಗಿನ ಸಮಯ ತಂಪಾಗಿರುತ್ತೆ. ಮತ್ತೆ ಅಲ್ಲಿ ಮರಗಳು ಪೊದೆಗಳು ಅದೆಲ್ಲ ಒಂದು ನೋಡೋದಕ್ಕೆ ಬೆಳಗಿನ ಜಾವ ಚೆನ್ನಾಗಿರುತ್ತೆ. ಮತ್ತೆ ಅವ್ರು ಮತ್ತೆ ಅದನ್ನ ಮುಗಿಸಿ ಮತ್ತೆ ಮನೆ ಅಂದ್ರೆ ದೇವಸ್ಥಾನಕ್ಕೆ ಬಂದಾಗ ಕೃಷ್ಣ ಬಲರಾಮರನ್ನ ನೋಡ್ತಾ ಇದ್ರು. ಅವರ ಒಂದು ದರ್ಶನ ಮಾಡ್ತಾ ಇದ್ರು. ನಂತರ ಅವರು ಅವರ ಕೋಣೆಗೆ ಹೋಗ್ತಾ ಇದ್ರು. ಕೋಣೆಗೆ ಹೋಗಿ ಅಲ್ಲಿ ವಿಶ್ರಾಂತಿ ಪಡಿತಾ ಇದ್ದಾಗ ಮತ್ತೆ ಅಲ್ಲಿ ಒಂದು ಧಗೆ ಇರಬಾರ್ದು ಅಂತ ಹೇಳಿ ಏನ್ ಮಾಡ್ತಾ ಇದ್ರು, ಒಂದು ಮಾಳಿಗೆಯ ಮೇಲೆ ಮತ್ತೆ ನೀರನ್ನ ಹಾಕಿ ಅದನ್ನ ತಂಪು ಮಾಡ್ತಾ ಇದ್ರು. ಮತ್ತೆ ಅವರ ಒಂದು ಕೋಣೆಯಲ್ಲಿ ಏರ್ ಕೂಲರ್ ಕೂಡ ಇರ್ತಿತ್ತು ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ರೋಹಿಣಿ ಮಾತಾಜಿ ಓದಿ. ರೋಹಿಣಿ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಶ್ರೀಲ ಕೃಷ್ಣ. ಪ್ರಭುಪಾದರು ಇನ್ನೂ ಆಡಳಿತದಲ್ಲಿ ಆಸಕ್ತಿ ತೋರು ಪ್ರವೃತ್ತಿಯವರಾಗಿದ್ದರು. ಬೇರೆ ಬೇರೆ ಇಸ್ಕಾನ್ ಚಟುವಟಿಕೆಗಳಿಗೆ ಬಗೆಗೆ ವರದಿ ಕೊಡುವಂತೆ ಕಾರ್ಯದರ್ಶಿಗಳನ್ನು ಕೇಳಿದರು. ನೀವು ನನ್ನ ಕಣ್ಣುಗಳಿದ್ದ ಹಾಗೆ ಎಂದು ಅವರಿಗೆ ಹೇಳಿದರು. ಆದರೆ ಮುಂಬೈ ಯೋಜನೆ ಇನ್ನೂ ಮುಗಿದಿಲ್ಲ ಎಂದು ತಿಳಿದು ಬಂದಾಗ ಅವರಿಗೆ ತುಂಬಾ ಕಿರಿಕಿರಿ ಆಯಿತು. ಹಿಡಿದದ್ದನ್ನೆಲ್ಲ ಮಾಡಿ ಮುಗಿಸುವ ರೀತಿಯಲ್ಲಿ ಇದುವರೆಗೆ ನಾನು ಕೆಲಸ ಮಾಡಿದ್ದೇನೆ ಎಂದು ತಮಾಕೃಷ್ಣರಿಗೆ ಹೇಳಿದರು. ಆದರೆ ದೇವರುಗಳು ನನ್ನ ಸಮಕ್ಷದಲ್ಲಿ ವಿದ್ಯುಕ್ತವಾಗಿ ಸ್ಥಾಪಿಸುವುದಾಗದಿದ್ದರೆ ನನಗೆ ಆಘಾತವಾಗುತ್ತದೆ. ಇಸ್ಕಾನ್ ಆಡಳಿತ ತುಂಬಾ ತಲೆನೋವಿನದಾಗಿತ್ತು. ಆದ್ದರಿಂದ ಆಡಳಿತದಿಂದ ನನ್ನನ್ನು ಪೂರ್ಣವಾಗಿ ಮುಕ್ತನನ್ನಾಗಿ ಮಾಡಿ ಎಂದು ತಮಾಕೃಷ್ಣರಿಗೆ ಹೇಳಿದರು. ಆದರೆ ಇಸ್ಕಾನ್ ಚಟುವಟಿಕೆಗಳನ್ನು ವರದಿ ಮಾಡದಿದ್ದರೆ ಕೆಲವು ಸಲ ಪ್ರಭುಪಾದರು ಕೇಳಿಬಿಡುತ್ತಾರೆ ಎಂದು ತಮಾಕೃಷ್ಣರು ಹೇಳಿದರು. ಇನ್ನು ಮುಂದೆ ತಮಗೆ ಏನೂ ಹೇಳಬಾರದು ಎಂದು ಪ್ರಭುಪಾದರು ನಾನು ಸತ್ತು ಹೋಗಿದ್ದೇನೆಂದು ಭಾವಿಸಿ ಈ ಹೇಳಿಕೆಯನ್ನು ಇನ್ನು ಮುಂದೆ ಇಸ್ಕಾನ್ ನಾಯಕರು ಪ್ರಭುಪಾದರ ಗೈರುಹಾಜರಲ್ಲೂ ಎಲ್ಲಾ ಸಮಸ್ಯೆಗಳಿಗೂ ತಾವೇ ಪರಿಹಾರ ಕಂಡುಕೊಳ್ಳಬೇಕೆಂಬರ್ಥದಲ್ಲಿ ತಮಾಕೃಷ್ಣರು ಸ್ವೀಕರಿಸಿದರು. ಕೃಷ್ಣ ಬಲರಾಮರ ಧ್ಯಾನ ಮಾಡುತ್ತಾ ಕೂರಲು ಸಹಾಯವಾಗುವಂತೆ ಪ್ರಭುಪಾದರನ್ನು ಆಡಳಿತದಿಂದ ಬಿಡುಗಡೆ ಮಾಡಬೇಕು. ಈ ಭಾವನೆ ಸರಿ ಎಂದು ಪ್ರಭುಪಾದರು ದೃಢೀಕರಿಸಿದರು. ಆ ಅವಕಾಶವನ್ನು ನನಗೆ ಕೊಡಿ ಎಂದರು. ಒಂದು ದಿನವಾದ ನಂತರ ವೃಂದಾವನದಿಂದ ಶ್ರೀಲ ಪ್ರಭುಪಾದರು ಬರೆದರು. ನನ್ನ ಆರೋಗ್ಯ ಸುಧಾರಿಸಬಹುದೆಂಬ ಭರವಸೆಯಿಂದ ಋಷಿಕೇಶದಲ್ಲಿ ಉಳಿದುಕೊಂಡಿದ್ದೆ. ಆದರೆ ಸ್ವಲ್ಪ ನಿಶ್ಶಕ್ತನಾಗಿದ್ದೇನೆ. ನನ್ನ ಮನೆಗೆ ವೃಂದಾವನಕ್ಕೆ ವಾಪಸ್ ಬಂದಿದ್ದೇನೆ. ಏನಾದರೂ ತೊಡಕುಗಳು ಉದ್ಭವಿಸಿದ್ದಲ್ಲಿ
ನಾನು ಕೊನೆಯ ಪಕ್ಷ ವೃಂದಾವನದಲ್ಲೇ ಇರುತ್ತೇನಲ್ಲ. ಶ್ರೀಲ ಪ್ರಭುಪಾದರು ತಮ್ಮ ಕೃಷ್ಣರನ್ನು ಕರೆಸಿದರು. 2 ಸಂಗತಿ: ಉಳಿದುಕೊಳ್ಳಲು ಹೆಣಗುವುದು ಮತ್ತು ಸಾಯಲು ಸಿದ್ಧನಾಗುವುದು. ಅಮಂಗಳವನ್ನೇ ಚಿಂತಿಸುವುದು ಒಳ್ಳೆಯದು. ನನ್ನ ಬಳಿ ಸದಾ 3-4 ಮಂದಿ ಇರಲಿ. ಎಲ್ಲಾ ಕಾಲದಲ್ಲೂ ಕೀರ್ತನೆ, ಭಾಗವತ ಪಠನ ನಡೆಯುತ್ತಿರಲಿ. ಈಗ ಸ್ವಲ್ಪ ಆಹಾರ ಸೇವಿಸಲು ಪ್ರಯತ್ನಿಸುತ್ತೇನೆ. ಪರೀಕ್ಷಿತ ಮಹಾರಾಜು ನೀರು ಕೂಡ ಕುಡಿಯುತ್ತಿರಲಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ಹರೇ ಓಕೆ, ಈಗ ಶ್ರೀಲ ಪ್ರಭುಪಾದರು ಅಂದ್ರೆ ಹೇಳ್ತಾರೆ, ರಿಟೈರ್ಡ್ ಆಗ್ಬಿಡ್ತೀವಿ, ರಿಟೈರ್ಡ್ ಆದ್ಮೇಲೆ ಏನ್ ಮಾಡ್ಬೇಕು, ವಾನಪ್ರಸ್ಥ ಸನ್ಯಾಸ ಅಂತ ಹೇಳ್ತಾರೆ. ಸನ್ಯಾಸ ಅಂತಂದ್ರೆ ಎಲ್ಲರೂ ಅನ್ಕೊಡ್ತಾರೆ ಅವರು ಯಾವುದೇ ಒಂದು ಜವಾಬ್ದಾರಿಗಳು ಇರೋದಿಲ್ಲ ಅಂತ. ಆದ್ರೆ ನಿಜವಾಗ್ಲೂ ಸನ್ಯಾಸಿ ಅಂತಂದ್ರೆ ಅವರು ಜಗತ್ ಸಂಸಾರಿ ಅಂತ ಹೇಳ್ತಾರೆ. ಅವ್ರಿಗೆ ಎಲ್ಲ ಕಡೆಯ ಎಲ್ಲಾ ಒಂದು ಏನಂತ ಹೇಳ್ತಾರೆ, ವಿಶ್ವದಲ್ಲಿ ಇರುವಂತ ಎಲ್ಲ ಜೀವಿಗಳ ಬಗ್ಗೆ ಅವ್ರಿಗೆ ಯಾವಾಗ್ಲೂ ಕಾಳಜಿ ಇರುತ್ತೆ ಅಂತ. ಹಾಗೆ ಇಲ್ಲಿ ಪ್ರಭುಪಾದರು ಅವ್ರಿಗೆ ಕೊನೆಗಳಿಗೆಗಳನ್ನ ಎಣಿಸ್ತಾ ಇದ್ದಾರೆ. ಆದ್ರೂ ಕೂಡ ಅವ್ರಿಗೆ ಇಸ್ಕಾನ್ ನಲ್ಲಿ ಏನ್ ನಡೀತಿದೆ ಅಂತ ಅನ್ನೋದು ಕೇಳ್ಬೇಕು ಅಂತ ಆ ಕಾರ್ಯದರ್ಶಿಗಳು ಏನ್ ಮಾಡ್ತಾ ಇದಾರೆ ಅಂತ ಕೇಳ್ತಾ ಇದ್ದಾರೆ. ಮತ್ತೆ ಅವರು ಆ ರೀತಿ ಅಂದ್ರೆ ಅವರ ಶಿಷ್ಯಂದಿರು ಯಾರು ಒಂದು ಭಗವಂತನ ಕಾರ್ಯದಲ್ಲಿ ತೊಡಗಿದ್ದಾರೆ ಅವರೆಲ್ಲರನ್ನ ಅವರು ಹೇಳ್ತಾ ಇದಾರೆ, ನೀವು ನನ್ನ ಕಣ್ಣುಗಳಿದ್ದ ಹಾಗೆ ಅಂತ ಕರಿತಾ ಇದ್ದಾರೆ. ಮತ್ತೆ ಅವ್ರು ಕೇಳ್ತಾ ಇದಾರೆ ಒಂದೊಂದು ಪ್ರದೇಶದಲ್ಲೂ ಯಾವ ರೀತಿ ನಡೀತಿದೆ ಕಾರ್ಯ ಅನ್ನೋದನ್ನ ಕೇಳ್ತಾ ಇದ್ದಾರೆ. ಮುಂಬೈಯಲ್ಲಿ ಏನಾಯ್ತು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಇನ್ನ ಅದು ಕೆಲಸ ಪೂರ್ತಿ ಮುಗಿಲಿಲ್ಲ ಅಂತ ಹೇಳಿದಾಗ ಅವ್ರಿಗೆ ತುಂಬಾ ಬೇಸರ ಆಗ್ತಾ ಇದೆ. ಅಂದ್ರೆ ನಾನು ಯಾವ್ದಾದ್ರು ಒಂದು ಕೆಲಸ ಮಾಡೋದಕ್ಕೆ ಹಿಡ್ಕೊಂಡೆ ಅಂತಂದ್ರೆ ಅದನ್ನ ಮಾಡಿಯೇ ಮುಗಿಸ್ತಿದ್ದೆ ಅಂತ ಇಲ್ಲಿ ತಮಾಲಕೃಷ್ಣರಿಗೆ ಹೇಳ್ತಾ ಇದ್ದಾರೆ. ಮತ್ತೆ ಅವರು ತುಂಬಾ ಬೇಜಾರು ಪಡ್ತಾ ಇದ್ದಾರೆ. ಅಂದ್ರೆ ನನ್ನ ಒಂದು ಕಣ್ಣೆದುರುಗಡೆ ಭಗವಂತನ ಒಂದು ವಿದ್ಯುಕ್ತವಾಗಿ ಅಂದ್ರೆ ಶಾಸ್ತ್ರೋಕ್ತವಾಗಿ ಅದು ಭಗವಂತನ ಸ್ಥಾಪನೆ ಅಲ್ಲಿ ಆಗ್ಲಿಲ್ಲ ಅಂದ್ರೆ ನನಗೆ ಅದು ಮನಸ್ಸಿಗೆ ಆಘಾತ ಆಗುತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ, ನೋವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಆಡಳಿತದಿಂದ ನನ್ನನ್ನು ಪೂರ್ಣವಾಗಿ ಮುಕ್ತನನ್ನಾಗಿ ಮಾಡಿ. ಅಂದ್ರೆ ಆಮೇಲೆ ಅವರು ಕೋಪದಿಂದನೂ ಹೇಳ್ತಾ ಇದಾರೆ, ನನಗೆ ಇದು ಸಾಕು. ಅವರೇ ಕೇಳಿದ್ದು ಎಲ್ಲಿ ಏನ್ ನಡೀತಿದೆ ಅಂತ ಅವರೇ ಕೇಳಿದ್ದು. ಆಮೇಲೆ ಅವರೇ ಹೇಳ್ತಾ ಇದಾರೆ, ಇನ್ಮೇಲೆ ನಾನು ನನ್ಗೆ ಈ ವಿಚಾರಗಳೇ ಬೇಡ, ನನ್ಗೆ ಈ ವಿಷಯಗಳೇ ಬೇಡ, ನನ್ಗೆ ನನ್ನ ಇದರಿಂದ ರಿಟೈರ್ಡ್ ಮಾಡ್ಬಿಡಿ. ನಾನು ನನ್ನ ಈ ಉಳಿದ ಸಮಯವನ್ನ ಭಗವಂತನ ಧ್ಯಾನದಲ್ಲಿ ಕಳಿಬೇಕು ಅಂತ ಇದೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಕೋಪದಿಲ್ಲ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ನಾನು ಸತ್ತೋಗಿದ್ದೀನಿ ಅಂತ ಭಾವಿಸಿ, ನಾನು ಸತ್ತೋದೆ ಅಂತಂದ್ರೆ ನನ್ನ ಹತ್ರ ಬಂದು ಯಾರು ಏನು ಹೇಳಲ್ಲ. ಹಾಗೆ ನೀವ್ ಇವಾಗ ಇನ್ ಮುಂದೆ ಏನು ಹೇಳಕ್ ಹೋಗ್ಬೇಡಿ, ನನಗೆ ಎಲ್ಲಾ ಜವಾಬ್ದಾರಿ ನೀವೇ ತಗೊಳ್ಳಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ನಾನು ಸದಾ ಭಗವಂತನ ಧ್ಯಾನ ಮಾಡ್ಬೇಕು, ಮತ್ತೆ ಅವನನ್ನ ದರ್ಶನ ಮಾಡ್ಬೇಕು, ಮತ್ತೆ ನನಗೆ ಆ ರೀತಿ ಒಂದು ವಾತಾವರಣವನ್ನ ಮಾಡ್ಕೊಡಿ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಮತ್ತೆ ಒಂದು ದಿನದ ನಂತರ ವೃಂದಾವನದಿಂದ ಶ್ರೀಲ ಪ್ರಭುಪಾದರು ಬರೆದರು, ನನ್ನ ಆರೋಗ್ಯ ಸುಧಾರಿಸಬಹುದೆಂದು ಭರವಸೆಯಿಂದ ಋಷಿಕೇಶದಲ್ಲಿ ಉಳಿದುಕೊಂಡಿದ್ದೆ. ಅಂದ್ರೆ ಇದು ಯಾರಿಗೆ ಬರೀತಾ ಇದ್ದಾರೆ? ಆ ಅವಕಾಶವನ್ನು ನನಗೆ ಕೊಡಿ. ಒಂದು ದಿನದ ನಂತರ ಅಂದ್ರೆ GBC ಅವ್ರನ್ನೆಲ್ಲ ಕರೆಸ್ತಾ ಇದ್ದಾರೆ ಅವರು, ಅಂದ್ರೆ ಅವರಿಗೆ ಬರಿತಾ ಇದ್ದಾರೆ ಅಂತ ಅನ್ಕೋತೀನಿ. ಅಂದ್ರೆ ನನಗೆ ಇನ್ನ ಸಾಕಾಗಿದೆ, ಇನ್ನೆಲ್ಲ ಜವಾಬ್ದಾರಿ ನೀವ್ ತಗೊಳ್ಳಿ, ಮತ್ತೆ ಇಲ್ಲಿ ನನ್ನ ಆರೋಗ್ಯ ಸುಧಾರಿಸುತ್ತೆ, ಋಷಿಕೇಶದಲ್ಲಿ ನಾನು ಸರಿ ಹೋಗ್ತೀನಿ ಅಂತ ಅನ್ಕೊಂಡು ಹೋದೆ. ಆದ್ರೆ ಈಗ ನಾನು ವೃಂದಾವನಕ್ಕೆ ಮತ್ತೆ ಬಂದಿದ್ದೀನಿ. ಇಲ್ಲೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನು ಚಿಂತೆ ಇಲ್ಲ, ನನ್ನ ದೇಹ ಇಲ್ಲಿ ಹೋಗೋದು ನನ್ಗೆ ಸಂತೋಷದ ವಿಷಯ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಶ್ರೀಲ ಪ್ರಭುಪಾದರು ತಮಾಲಕೃಷ್ಣರನ್ನ ಕರೆಸಿ ಹೇಳ್ತಾ ಇದ್ದಾರೆ, 2 ಸಂಗತಿ ಉಳಿದುಕೊಳ್ಳಲು ಅಂದ್ರೆ 2 ಮಾರ್ಗ ಇರೋದು. ಒಂದು ಉಳಿಯೋದಕ್ಕೋಸ್ಕರ ಹೆಣಗಾಡ್ಬೇಕು, ಇಲ್ಲಾಂದ್ರೆ ಸಾಯೋದಕ್ಕೆ ರೆಡಿ ಆಗ್ಬೇಕು. 2 ನನ್ಗಿರೋ ಆಪ್ಷನ್ಸ್ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಾನು 2ನೇ ಆಪ್ಷನ್ನೇ ಚೂಸ್ ಮಾಡ್ತೀನಿ. ಅಮಂಗಳವಾಗಿದ್ರು ಪರವಾಗಿಲ್ಲ, ಅದು ಒಳ್ಳೇದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನನ್ನ ಬಳಿ ಈಗ 3-4 ಮಂದಿ ಯಾವಾಗ್ಲೂ ಇರ್ಲಿ, ಅಂದ್ರೆ ನಾನು ಯಾವ ಸಮಯದಲ್ಲಿ ಬೇಕಾದ್ರೂ ನನ್ಗೆ ಏನಾದ್ರೂ ಆಗ್ಬೋದು. ನನ್ನ ಸುತ್ತ ಯಾರಾದ್ರೂ ಒಂದು 3-4 ಜನ ಇರ್ಲಿ, ಮತ್ತೆ ಅವರು ಸದಾ ನನ್ನ ಕಿವಿಗೆ ಕೇಳೋ ಹಾಗೆ ಕೀರ್ತನೆ ಮಾಡ್ತಾ ಇರ್ಲಿ, ಮತ್ತೆ ಭಾಗವತ ಪಠನ ನಡೀತಾ ಇರ್ಲಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಅವರು ಸ್ವಲ್ಪ ನಾನೀಗ ಆಹಾರದ ಏನೋ ತಗೊಳ್ಳೋಕೆ ಆಗ್ತಿದೆ, ಆದ್ರೆ ಪರೀಕ್ಷಿತ ಮಹಾರಾಜ ಅವನು ನೀರ್ ಕೂಡ ಕುಡಿತಾ ಇರ್ಲಿಲ್ಲ ಅಂತ ಅಲ್ಲಿ ಕಂಪೇರ್ ಮಾಡ್ತಾ ಇದ್ದಾರೆ. ಅಂದ್ರೆ ಪರೀಕ್ಷಿತ ಮಹಾರಾಜ ಅವ್ನು ನೀರ್ ಕೂಡ ಕುಡಿಕೆ ಅವನು ರೆಡಿ ಇರ್ಲಿಲ್ಲ, ಆದ್ರೆ ಇಲ್ಲಿ ನನ್ಗೆ ಸ್ವಲ್ಪ ಊಟ ಆದ್ರೂ ಸೇರ್ತಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ರಾಜತಂಬಟ್ ಪ್ರಭುಜಿ ಓದಿ. ರಾಜತಂಬಟ್ ಪ್ರಭುಜಿ. ಎಸ್ ಮಾತಾಜಿ, ಹರೇ ಕೃಷ್ಣ ಓದ್ತೀನಿ ಮಾತಾಜಿ. ಪ್ರಭುಪಾದರ ಮನೋಲಹರಿಯನ್ನು ಪರಿಶೀಲಿಸಿದ ತಮಾಲ್ ಕೃಷ್ಣರು ವಿಲ್ ಪತ್ರದ ಅಗತ್ಯತೆಯನ್ನು ಪ್ರಸ್ತಾಪಿಸಿದರು. ಪ್ರಭುಪಾದರು ಒಪ್ಪಿದರು. ವಿಲ್ ತುಂಬಾ ಸರಳವಾದದ್ದು ಎಂದರು. ತಾವು ಹೇಳಿದ್ದೆ ಎಂದರು. ಸಾಕ್ಷಿಗಳು ಎಂದು ಕೆಲವರು ಸಹಿ ಮಾಡಬಹುದು ಎಂದರು. ಹರ್ನಿಯ ಶಸ್ತ್ರಚಿಕಿತ್ಸೆಗೆ ಒಳಗಾಗುವ ಮುನ್ನ ತಮ್ಮ ಗುರು ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿಗಳ ಒಂದು ಕಾಗದದ ತುಂಡಿನ ಮೇಲೆ ಸರಳವಾದ ಬರೆದದ್ದನ್ನು ಜ್ಞಾಪಿಸಿದರು. ಆ ಶಸ್ತ್ರಚಿಕಿತ್ಸೆ
ಅವರಿಗೆ ಆಗಲೇ ಇಲ್ಲ. ಆದರೂ ಎಷ್ಟೋ ವರ್ಷಗಳ ನಂತರ ಜ್ಞಾಪಿಸಿದರು. ಆ ವಿಲ್ಲನ್ನು ಆ ವಿಲ್ಲನ್ನು ನ್ಯಾಯಾಲಯದಲ್ಲಿ ಹಾಜರುಪಡಿಸಿದಾಗ ಕೆಲವರು ಶಿಷ್ಯರ ವಿವೇಕಕ್ಕೆ ವಿರುದ್ಧವಾಗಿ ನ್ಯಾಯಾಲಯವು ಅದನ್ನು ಸಾಕ್ಷಿ ಎಂದೇ ಪರಿಗಣಿಸಿತು. ಅವರೇ ಮೂಲ ಸಂಸ್ಥಾಪಕರು ಎಂದು ಪ್ರಭುಪಾದರು. ಆದುದರಿಂದ ಅವರು ಏನು ವಿಲ್ ಬರೆದರು ಅದು ಸ್ವೀಕೃತ. ಪ್ರಭುಪಾದರ ಗುರು ಮಹಾರಾಜರು ಹರ್ನಿಯಾ ಶಸ್ತ್ರಚಿಕಿತ್ಸೆಯನ್ನು ಏಕೆ ಮಾಡಿಸಿಕೊಳ್ಳಲಿಲ್ಲ ಎಂದು ತಮಾಲ ಕೃಷ್ಣರು ಕೇಳಿದಾಗ ಪ್ರಭುಪಾದರೆಂದರು, ಪ್ರತಿಯೊಬ್ಬರಿಗೂ ಭಾವನೆಗಳಿರುತ್ತವೆ. ತಮ್ಮನ್ನು ಕೊಲ್ಲಲೆಂದೇ ವೈದ್ಯರಿಗೆ ಹಣ ಕೊಡಲಾಗಿತ್ತು ಎಂದು ಭಾವಿಸಿದರು. ಹೌದು, ತಮಾಲ ಕೃಷ್ಣರೆಂದು, ಏಕೆಂದರೆ ಅವರನ್ನು ಕೊಲ್ಲಲೆಂದೇ ಜನರಿಗೆ ದುಡ್ಡು ಕೊಡಲಾಗಿತ್ತು. ನಿಜವಾಗಿ ಶ್ರೀಲ ಪ್ರಭುಪಾದರೆ ಈ ದೇಶದಲ್ಲಿ ಆಧುನಿಕ ನಾಗರಿಕತೆಯ ಪರಮ ವೈರಿಗಳೆಂದರೆ ನೀವು ಮತ್ತು ನಿಮ್ಮ ಗುರು ಮಹಾರಾಜರು. ಶ್ರೀಲ ಪ್ರಭುಪಾದರೆಂದರು, ನೀವು ಚೈತನ್ಯ ಮಹಾಪ್ರಭುಗಳ ಪ್ರಚಾರ ಕಾರ್ಯ ಭಾರತ ಭೂಮಿತೆ ಐಲ. ಇದು ಭಾರತ ಸಂಸ್ಕೃತಿ. ಇಡೀ ವಿಶ್ವ ಕತ್ತಲಲ್ಲದೆ ಒಂದು ದೇಹವನ್ನು ಇನ್ನೊಂದಕ್ಕೆ ಬದಲಾಯಿಸುವ ಪ್ರಯತ್ನದಲ್ಲಿ ಜೀವಕ್ಕೆ ಅಪಾಯ ತಂದುಕೊಳ್ಳುತ್ತಿದ್ರಿ. ತಾನು ಶಾಶ್ವತ, ಆದರೆ ಕೆಲವು ವರ್ಷಗಳಲ್ಲಿ ಈ ದೇಹ ಕಾಣಿಯಾಗುತ್ತದೆ. ಈ ಜೀವನ ಎನ್ನುವುದು ಒಂದು ಮಿಂಚಿನಂತೆ. ಇದು ವೈಷ್ಣವರ ಚಿಂತೆ. ಈ ಕತ್ತೆಗಳು ಏನು ಮಾಡುತ್ತಿದ್ದಾರೆ? ಇವರೆಲ್ಲ ಕೋತಿಗಳಂತೆ ಕುಣಿಯುತ್ತಿದ್ದಾರೆ. ಇದೇ ವೈಷ್ಣವರೆಲ್ಲರ ದುಃಖಿ. ಕೆಲವರು ಭಕ್ತರು ಶ್ರೀಲ ಪ್ರಭುಪಾದರ ಕೋಣೆಯಲ್ಲಿ ಸೇರಿದಾಗ ತಮಾಲ ಕೃಷ್ಣರು ಪ್ರಭುಪಾದರ ಇತ್ತೀಚಿನ ತೀರ್ಮಾನವನ್ನು ಹೇಳಿದರು. ಆದುದರಿಂದ ದಿವ್ಯ ಔಷಧ ಎಂದರೆ ಸಂಕೀರ್ತನ ಮತ್ತು ಭಾಗವತ ಪಠನ. ಜೀವ ಉಳಿಸುವ ಭರವಸೆ ಕೊಟ್ಟಿರುವ ಯಾವ ವೈದ್ಯರು ನೆರವು ಬೇಕಾಗಿಲ್ಲ. ಅವರನ್ನು ಕರೆತರಬೇಡಿ, ಹೊರಗಿನವರು ಬೇಡ. ದೇಹಕ್ಕೆ ಔಷಧ ಬೇಡವೇ? ಒಬ್ಬ ಭಕ್ತ ಕೇಳಿದರು. ನಾನು ಏನು ಔಷಧ ತೆಗೆದುಕೊಳ್ಳುತ್ತಿದ್ದೇನಲ್ಲ ಪ್ರಭುಪಾದರೆಂದರು. ಯೋಗೇಂದ್ರ ರಸ. ಅವರು ಎಷ್ಟೆಷ್ಟು ಔಷಧಗಳನ್ನು ಪರೀಕ್ಷಿಸಿ ಆಗಿದೆ. ತಮಾಲ ಕೃಷ್ಣರೆಂದರು, ಪ್ರತಿಯೊಬ್ಬ ವೈದ್ಯನು ಬಂದಿದ್ದಾನೆ, ತನ್ನ ಔಷಧ ಕೊಟ್ಟಿದ್ದಾನೆ. ಅದನ್ನೆಲ್ಲ ಪ್ರಭುಪಾದರು ಪರೀಕ್ಷಿಸಿದ್ದಾರೆ. ಈ ಔಷಧ ಯಾವಾಗಲೂ ಖಾತ್ರಿಯಾಗಿ ಗುಣಪಡಿಸುತ್ತದೆ. ಕೀರ್ತನ ಮತ್ತು ಶ್ರೀಮದ್ ಭಾಗವತ. ಸ್ವಲ್ಪ ಮೇಲೆ ಮಾಡಿ ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಇಲ್ಲಿಂದ ಮಾತಾಜಿ ಪ್ರಭುಪಾದರ ಮನೋಲಹರಿ. ಹೌದು ಮಾತಾಜಿ. ಇಲ್ಲಿ ಪ್ರಭುಪಾದರ ಒಂದು ಮನಸ್ಥಿತಿನ ನೋಡಿ ಈಗ ತಮಾಲ ಕೃಷ್ಣರು ವಿಲ್ ಬರೆಯೋದಿಕ್ಕೆ ಪ್ರಸ್ತಾವಿಸ್ತಾ ಇದ್ದಾರೆ. ಮತ್ತೆ ಅಲ್ಲಿ ಪ್ರಭುಪಾದರು ವಿಲ್ ಯಾವ ರೀತಿ ಬರೆಯೋದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನೆನಪಿಸ್ಕೋತಾ ಇದ್ದಾರೆ. ಅವರ ಗುರುಗಳು ವಿಲ್ ಬರ್ದಿದ್ದನ್ನ ಅವರು ನೆನೆಸ್ಕೋತಾ ಇದ್ದಾರೆ. ಅಂದ್ರೆ ಅವರ ಗುರುಗಳು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಅವರಿಗೆ ಹರ್ನಿಯಾ ಶಸ್ತ್ರಚಿಕಿತ್ಸೆ ಆಗ್ಬೇಕಂತಿತ್ತು. ಆ ಟೈಮಲ್ಲಿ ಅವ್ರು ಏನ್ ಮಾಡ್ತಾರೆ, ಒಂದು ಅಂದ್ರೆ ಅವರು ಫಾರ್ಮಲ್ ಆಗಿ ಏನು ಅದಕ್ಕೆ ವಿಲ್ ಬರೆಯೋದಕ್ಕೆ ಯಾವ ರೀತಿ ಎಲ್ಲ ಬೇಕೋ ಅದನ್ನೆಲ್ಲ ಪ್ರೊಸೀಜರ್ ಮಾಡಿಲ್ಲ. ಯಾವುದೋ ಒಂದು ಸಾಧಾರಣ ಒಂದು ಪೇಪರ್ ತಗೊಂಡು ಅದರಲ್ಲಿ ಅವರು ವಿಲ್ ಬರೀತಾರೆ ಅಂತ ಹೇಳ್ತಾರೆ. ವಿಲ್ ಬರೆದ್ಬಿಟ್ಟು ಅದಕ್ಕೆ ಸಹಿ ಮಾಡ್ತಾರೆ. ಮತ್ತೆ ಅವರು ಕೇಳ್ತಾರೆ, ಯಾಕೆ ಅವರು ಆ ರೀತಿ ಒಂದು ಶಸ್ತ್ರಚಿಕಿತ್ಸೆನ ಮಾಡ್ಕೊಳ್ಳಿಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲಿ ಮುಂದೆ ಏನಂತ ಹೇಳ್ತಾರೆ ಅಂದ್ರೆ, ಆ ನ್ಯಾಯಾಲಯದಲ್ಲಿ ಅವರು ಸತ್ತ ಮೇಲೆ ಕೂಡ ಅವರು ಸಾಧಾರಣವಾಗಿ ಒಂದು ಪೇಪರ್ ಅಲ್ಲಿ ಬರ್ದಿದ್ದು ಕೂಡ ಅದನ್ನ ಒಂದು ಸಾಕ್ಷಿಯಾಗಿ ತಗೊಳ್ತಾರೆ. ಅದನ್ನ ಗಂಭೀರವಾಗಿ ತಗೊಂಡು ಹೇಗೆ ನ್ಯಾಯಾಧೀಶ ಅದಕ್ಕೆ ಒಂದು ನಿರ್ಣಯವನ್ನ ಮಾಡ್ತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಮತ್ತೆ ಯಾಕೆ ಅವರು ಆ ಒಂದು ಶಸ್ತ್ರಚಿಕಿತ್ಸೆ ಮಾಡ್ಕೊಳ್ಳಿಲ್ಲ ಅನ್ನೋದನ್ನ ಕೇಳಿದಾಗ ಅವ್ರು ಹೇಳ್ತಾರೆ, ಅವ್ರಿಗೆ ನಂಬಿಕೆ ಇರ್ಲಿಲ್ಲ, ಅವರ ಶಿಷ್ಯರ ಮೇಲೆ ಕೂಡ ಅವ್ರಿಗೆ ನಂಬಿಕೆ ಇರ್ಲಿಲ್ಲ. ಅವ್ರನ್ನ ಕೊಲ್ಲಬೇಕು ಅಂತ ಅವರು ವೈದ್ಯರಿಗೆ ಹಣ ಕೊಡುವಂತದ್ದು ಕೆಲಸನೂ ಮಾಡ್ತಾರೆ. ಅಂದ್ರೆ ಯಾರಿಗೂ ಇವರ ಮೇಲೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ತಮಾಲ ಕೃಷ್ಣ ಕೂಡ ಹೇಳ್ತಾರೆ, ಹೌದೌದು, ನೀವು ಮತ್ತೆ ನಿಮ್ಮ ಗುರುಗಳು ಈ ಒಂದು ನಾಗರಿಕತೆಗೆ ವಿರುದ್ಧವಾಗಿ ಹೋಗ್ತಾ ಇದ್ದೀರಾ. ಆದ ಕಾರಣ ನಿಮ್ಗೆ ವೈರಿಗಳು ಬೇಜಾನ್ ಇರ್ತಾರೆ, ಬೇಕಾದಷ್ಟು ಜನ ಇರ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಶ್ರೀಲ ಪ್ರಭುಪಾದ್ರೆ ಹೇಳ್ತಾ ಇದ್ದಾರೆ, ಈ ನಾಗರಿಕತೆ ಅನ್ನುವಂಥದ್ದು ಏನು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಏನು ಅಂತ ಹೇಳಿದ್ರು ಅಂತ ನೆನಪಿಸ್ಕೋತಾ ಇದ್ದಾರೆ. ಭಾರತ ಭೂಮಿಲಿ ಹೇಳರ ಅಂದ್ರೆ ಭಾರತ ಭೂಮಿಯಲ್ಲಿ ಹುಟ್ಟಿದ ಮೇಲೆ ನಿನ್ನ ಜನ್ಮ ಸಾರ್ಥಕ ಆಗ್ಬೇಕು, ನಂತರ ಉಳಿದವರನ್ನು ಕೂಡ ನೀನು ಉದ್ಧಾರ ಮಾಡ್ಬೇಕು ಅಂತ. ಹಾಗೆ ಇದು ನಮ್ಮ ಸಂಸ್ಕೃತಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇಡೀ ವಿಶ್ವದ ಅಂದ್ರೆ ಪ್ರಭುಪಾದರು ಮತ್ತೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಅವರ ಮನಸ್ಥಿತಿ ಯಾವ ರೀತಿ ಇತ್ತು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಅವರು ಬೇರೊಬ್ಬರ ಮೇಲೆ ದುಃಖಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಈ ನವ ನಾಗರಿಕತೆ ಅನ್ನೋ ಹೆಸರಲ್ಲಿ ಜನ ಎಂತಹ ಒಂದು ಕೆಲಸದಲ್ಲಿ ತೊಡಗ್ತಾ ಇದ್ದಾರೆ, ಇಂದ್ರಿಯ ಭೋಗದಲ್ಲಿ ತೊಡಗ್ತಾ ಇದ್ದಾರೆ. ಆ ಇಂದ್ರಿಯ ಭೋಗದಲ್ಲಿ ತೊಡಗೋದ್ರಿಂದ ಏನಾಗುತ್ತೆ ಅಂದ್ರೆ ಅವರು ಮತ್ತೆ ಹುಟ್ಟಿ ಸಾಯುವಂತಹ ಒಂದು ತೊಂದರೆಯಲ್ಲಿ ಸಿಕ್ಕಾಕೋತಾ ಇದ್ದಾರೆ. ಇವರು
ಬೈತಾ ಇದ್ದಾರೆ ಅವ್ರನ್ನ, ಕತ್ತೆಗಳ ರೀತಿ ಕೆಲಸ ಮಾಡ್ತಾರೆ, ಕೋತಿಗಳ ತರ ಕುಣಿತಾರೆ. ಮತ್ತೆ ಇವರೆಲ್ಲರೂ ಕೂಡ ಏನಾಗ್ತಾರೆ, ಮತ್ತೆ ಮತ್ತೆ ಈ ಭೂಮಿ ಮೇಲೆ ಹುಟ್ಟಿ ಹುಟ್ಟಿ ಸಾಯೋದನ್ನೇ ಅವರು ಅವರ ಒಂದು ಏನಂತ ಹೇಳ್ತಾರೆ, ಅವರ ಗತಿ ಆ ರೀತಿ ಆಗ್ತಾ ಇದೆ ಅಂತ ನೋಡಿ ನನಗೆ ದುಃಖ ಆಗ್ತಿದೆ. ಆ ಕಾರಣದಿಂದ ಅವರು ಅದನ್ನ ವಿರೋಧಿಸ್ತಾ ಇದ್ರು. ಆದ್ರೆ ಅಂತಹ ಒಂದು ನಾಗರಿಕತೆಗೆ ವಿರುದ್ಧವಾಗಿ ಪ್ರಭುಪಾದರು ಮತ್ತೆ ಅವರ ಗುರುಗಳಿದ್ದ ಕಾರಣ ಇವರಿಗೆ ವೈರಿಗಳು ಜಾಸ್ತಿ ಇದ್ರು ಅನ್ನೋದನ್ನು ಕೂಡ ತಿಳಿಸ್ತಾ ಇದ್ದಾರೆ. ಮತ್ತೆ ಇಲ್ಲಿ ಪ್ರಭುಪಾದರ ಕೋಣೆಯಲ್ಲಿ ಸೇರಿದಾಗ ತಮಾಲ ಕೃಷ್ಣರು ಪ್ರಭುಪಾದರ ಇತ್ತೀಚಿನ ತೀರ್ಮಾನವನ್ನು ಹೇಳಿದ್ರು. ಅಂದ್ರೆ ಆದುದರಿಂದ ಅಂದ್ರೆ ಹೇಳ್ತಾ ಇದ್ದಾರೆ, ಈಗ ನಿಮ್ಗೂ ದೇಹ ಆರೋಗ್ಯ ಸರಿ ಇಲ್ಲ, ಅದಕ್ಕಾಗಿ ಇಲ್ಲಿ ಔಷಧಿ ಯಾಕೆ ತಗೋಬಾರ್ದು ಅಂತ ಅವರ ಭಕ್ತರು ಕೇಳಿದಾಗ ಅವ್ರು ಹೇಳ್ತಾ ಇದ್ದಾರೆ, ಎಲ್ಲಾ ಔಷಧಿಗಳನ್ನು ನಾನು ತಗೊಂಡು ಪರೀಕ್ಷೆ ಮಾಡಿದಾಗಿದೆ. ಈ ಯಾವ ಔಷಧಿಗಳು ಕೂಡ ಇನ್ನ ನನಗೆ ಏನು ಕೆಲಸ ಮಾಡೋದಿಲ್ಲ. ಈಗ ನನಗಿರುವಂತದ್ದು ಒಂದೇ ಯೋಗೇಂದ್ರ ರಸ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವುದು ಅಂತಂದ್ರೆ ಅದು ಭಗವಂತನ ಕೀರ್ತನೆ ಮತ್ತೆ ಶ್ರೀಮದ್ ಭಾಗವತ, ಇದೆರಡೇ ನಿಜವಾದ ದಿವ್ಯ ಔಷಧ, ಅದು ಸಾಕು ನನಗೆ ಅಂತ ಇಲ್ಲಿ ಖಾತ್ರಿ ಮಾಡ್ತಾ ಇದ್ದಾರೆ. ಹರೇ ಕೃಷ್ಣ. ರಾಣಾ ಮಾತಾಜಿ ಓದಿ. ಹರೇ ಕೃಷ್ಣ. ಪಾರ್ವತಿ ಅಮ್ಮ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ಬಹುಔಷಧಾಚೋತ್ರ ರಾಮಾತ್ ಎಂಬ ಶ್ಲೋಕವನ್ನು ಪ್ರಭುಪಾದರು ಉದ್ಗರಿಸಿದರು. ಇದನ್ನವರು ಮತ್ತೆ ಮತ್ತೆ ಹೇಳುತ್ತಲೇ ಬಂದಿದ್ದರು. ಅದು ಕಿವಿಗೆ ಮನಸ್ಸಿಗೆ ಹಿತವಾಗಿತ್ತು. ಬಹುಔಷಧಾಚೋತ್ರ ಮನೋಭಿರಾಮಾತ್ ಕ ಉತ್ತಮ ಶ್ಲೋಕ ಗುಣಾನುವಾದಾತ್. ಭಗವಂತನ ಸ್ತೋತ್ರ ಮಾಡಿ ಪಶುಗಳನ್ನು ಮೇಲೆ ಬಂದಿದ್ರು ಮತ್ತೆ ಪಶುಗಳನ್ನು ಬಿಟ್ಟು ಉಳಿದವರೆಲ್ಲ ಮೆಚ್ಚುತ್ತಾರೆ. ಶ್ರೀಲ ಪ್ರಭುಪಾದರ ಪ್ರಾರ್ಥನೆಯಂತೆ 4-5 ಜನರ ಒಂದೊಂದು ಗುಂಪು ಭಜನೆ ಸಂಕೀರ್ತನೆಗಳನ್ನು ಸಾರೋದ್ಧಾರವಾಗಿ ನಡೆಸಿಕೊಂಡು ಬಂದವು. ಪ್ರಭುಪಾದರು ತಮ್ಮ ಕೋಣೆಯಲ್ಲಿರಲಿ ವರಾಂಡಾದಲ್ಲಿರಲಿ ಮಾಳಿಗೆಯಲ್ಲಿರಲಿ ಇದು ಮುಂದುವರಿಯಿತು. ಭೌತಿಕ ಅಸ್ತಿತ್ವದ ರೋಗಕ್ಕೆ ಪರಿಹಾರಕ ಔಷಧವಾದ ಮತ್ತು ಕಿವಿ ಮನಸ್ಸುಗಳಿಗೆ ಸಂತೋಷ ಕೊಡುವ ಕೀರ್ತನದಲ್ಲಿ ಮುಳುಗಿ ಧ್ಯಾನಸ್ಥ ಭಂಗಿಯಲ್ಲಿ ಬೆಳಗ್ಗೆ 5ರಿಂದ ಸಂಜೆ 10 ಗಂಟೆಯವರೆಗೆ, ಮಧ್ಯಾಹ್ನ 3ರಿಂದ ರಾತ್ರಿ 9ರವರೆಗೆ ಶ್ರೀಲ ಪ್ರಭುಪಾದರು ಕುಳಿತಿರುತ್ತಿದ್ದರು. ಪತ್ರಗಳನ್ನು ನಿಮ್ಮ ಮುಂದೆ ಓದುವುದಿಲ್ಲ, ಅತಿಥಿಗಳನ್ನು ನಿಮ್ಮ ಬಳಿಗೆ ಕರೆತರುವುದಿಲ್ಲ ಎಂದು ತಮಾಲ ಕೃಷ್ಣರು ಪ್ರಭುಪಾದರಿಗೆ ಆಶ್ವಾಸನೆ ಕೊಟ್ಟರು. ಬಹು ಕಾಲದಿಂದ ಶ್ರೀಲ ಪ್ರಭುಪಾದರು ಬಯಸಿದ್ದು ಈಗ ಕಾರ್ಯರೂಪಕ್ಕೆ ಬಂದಿತು. ವಿಲ್ಲು ರಚನೆಯಾಗುತ್ತಿದ್ದು ಜೀವಕ್ಕೆ ಕೊನೆ ಬಂದಿದೆ ಎಂಬ ಧೋರಣೆಯಿಂದಲ್ಲ, ತುಂಬಾ ಕೆಟ್ಟದಕ್ಕೂ ಸಿದ್ಧರಾಗೋಣ ಎಂಬ ಧೋರಣೆಯ ಫಲ ಅದು. ಕೊನೆಯ ಗಳಿಗೆಯಲ್ಲಿ ಮಾಡಬೇಕಾದದ್ದನ್ನು ತಪ್ಪಿಸಲು ಈಗ ಮಾಡುತ್ತಿದ್ದರು ಅಷ್ಟೇ. ತಮ್ಮ ಚಳುವಳಿ ಸಾರೋದ್ಧಾರವಾಗಿ ನಡೆದುಕೊಂಡು ಬರಬೇಕೆಂಬುದು ಪ್ರಭುಪಾದರ ಮುಖ್ಯ ಕಾಳಜಿಯಾಗಿತ್ತು. ಇಸ್ಕಾನ್ನ ಎಲ್ಲಾ ಆಸ್ತಿಗಳು ಶಿಷ್ಯರ ಅಧೀನದಲ್ಲಿರತಕ್ಕದ್ದು, ಸಂಸ್ಥೆಯೊಳಗೆ ಇರತಕ್ಕದ್ದು ಮತ್ತು ಭವಿಷ್ಯಕ್ಕೂ ತಮ್ಮ ಈ ಸೂಚನೆಗಳನ್ನು ಸ್ಪಷ್ಟವಾಗಿ ತಿಳಿಸತಕ್ಕದ್ದು. ಈ ಸಂಗತಿಗಳನ್ನೆಲ್ಲ ಒಂದು ವಿಲ್ ರೂಪದಲ್ಲಿ ಕಳಿಸತಕ್ಕದ್ದು. ತಮ್ಮ ಜೊತೆ ಇರುವುದಕ್ಕೆ ಮತ್ತು ಈ ವಿಲ್ನ ಕೊನೆಯ ವ್ಯವಸ್ಥೆ ಮಾಡುವುದಕ್ಕೆ ಎಲ್ಲ GBC ನಾಯಕರು ವೃಂದಾವನದಲ್ಲಿ ಸಮಾವೇಶಗೊಳ್ಳತಕ್ಕದ್ದು. ಒಮ್ಮೆ ಇತ್ಯರ್ಥವಾದರೆ ಯಾವ ಚಿಂತೆಯೂ ಇಲ್ಲದೆ ಶ್ರೀಲ ಪ್ರಭುಪಾದರು ತಮ್ಮ ಬರವಣಿಗೆಯನ್ನು ಮುಂದುವರಿಸಲು ನೆರವಾಗುತ್ತದೆ. ಮುಂದೆ ನಿಮ್ಮ ಈ ತೀರ್ಮಾನಗಳು ಬದುಕಲು ಹೋರಾಡುವ ಆಸೆಯನ್ನು ನೀವು ಕಳೆದುಕೊಂಡಿದ್ದೀರಿ ಎಂಬ ಅರ್ಥವನ್ನು ಕೊಡಬಹುದೇ ಎಂದು ತಮಾಲ ಕೃಷ್ಣರು ಕೇಳಿದಾಗ ಶ್ರೀಲ ಪ್ರಭುಪಾದರು ಪರ್ಯಾಯವಾಗಿ ಅದು ನಿಜ ಎಂದು ಒಪ್ಪಿಕೊಂಡರು. ಆದ್ದರಿಂದ ನನಗೆ ವೃಂದಾವನ ಬಿಡಲು ಇಷ್ಟವಿಲ್ಲ. ಕೃಷ್ಣನ ಇಚ್ಛೆಯಂತೆ ನಾನು ಬದುಕಿ ಉಳಿದರೆ ನೋಡೋಣ, ಇಲ್ಲದಿದ್ದರೆ ಕಾರ್ಯದರ್ಶಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಇಲ್ಲಿ ಒಂದು ಶ್ಲೋಕವನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಭಗವಂತನ ಒಂದು ನಾಮಸ್ಮರಣೆ ಅನ್ನುವಂಥದ್ದು ಯಾವ ರೀತಿ ಇರುತ್ತೆ ಅನ್ನೋದೊಂದು ಶ್ಲೋಕ ಹೇಳ್ತಾ ಇದ್ದಾರೆ. ಭವೌಷಧೌ ಚೋತ್ರ ಮನೋ ಅಭಿರಾಮಾತ್ ಕ ಉತ್ತಮ ಶ್ಲೋಕ ಗುಣಾನುವಾದಾತ್ ಅಂತ ಹೇಳ್ತಾ ಇದ್ದಾರೆ. ಭಗವಂತನ ಸ್ತೋತ್ರ ಮಾಡಿದ್ರೆ ಪಶುಗಳನ್ನ ಬಿಟ್ಟು ಉಳಿದವರಿಗೆಲ್ಲ ಅದು ಮೆಚ್ತಾರೆ ಅಂತ. ಪಶುಗಳು ಅಂತಂದ್ರೆ ಯಾರು ಅಂತ ಹೇಳ್ತಾ ಇದ್ದಾರೆ, ಅಂದ್ರೆ ಯಾರೆಲ್ಲ ಭಗವಂತನ ಸ್ತೋತ್ರಗಳನ್ನ ಇಷ್ಟಪಡೋದಿಲ್ಲ ಅವರನ್ನೆಲ್ಲ ಪಶುಗಳಂತ ಹೇಳ್ತಾ ಇದ್ದಾರೆ. ಆದ್ರೆ ನೋಡ್ತೀವಿ ಚೈತನ್ಯ ಮಹಾಪ್ರಭುಗಳು ಪಶುಗಳನ್ನು ಕೂಡ ಭಗವಂತನ ಸಂಕೀರ್ತನೆಯಲ್ಲಿ ಕುಡಿಸ್ತಾರೆ. ಆದ್ರೆ ವಾಸ್ತವದಲ್ಲಿ ಅನೇಕ ಜನ ಇರ್ತಾರೆ, ಅಂದ್ರೆ ಭಗವಂತನ ನಾಮಸ್ಮರಣೆನ
ಧಿಕ್ಕರಿಸುವಂತವ್ರು, ಅದನ್ನ ಇಷ್ಟಪಡದೇ ಇರುವಂತವ್ರು, ಅಂತವ್ರನ್ನ ಇಲ್ಲಿ ಪಶುಗಳು ಅಂತ ಕರೀತಾ ಇದ್ದಾರೆ. ಶ್ರೀಲ ಪ್ರಭುಪಾದರ ಪ್ರಾರ್ಥನೆಯಂತೆ ಅಂದ್ರೆ ಅವರು ಕೇಳ್ಕೊಂಡ್ರು 4-5 ಜನ ಅವ್ರ ಜೊತೆಯಲ್ಲಿ ಇರ್ಬೇಕು, ಅವರು ಸದಾ ಸಂಕೀರ್ತನೆ ಮತ್ತೆ ಭಗವಂತನ ಭಾಗವತವನ್ನ ಕೇಳ್ಬೇಕು, ಭಜನೆ ಮಾಡ್ಬೇಕು ಅಂತ. ಅದೆಲ್ಲವೂ ಕೂಡ ಅಲ್ಲಿ ನಡೆದಿದೆ. ಅಂದ್ರೆ ಅದೆಲ್ಲದಕ್ಕೂ ಸಿದ್ಧತೆ ಮಾಡಿದ್ದಾರೆ. ತಮ್ಮ ಅಂದ್ರೆ ಅವರು ಕೋಣೆಯಲ್ಲಿ ಇರ್ಲಿ, ವರಾಂಡದಲ್ಲಿರ್ಲಿ ಅಥವಾ ಮಾಳಿಗೆಯಲ್ಲಿ ಇರ್ಲಿ, ಎಲ್ಲೇ ಇರ್ಲಿ, ಎಲ್ಲರೂ ಅವರ ಒಂದು ಶಿಷ್ಯಂದಿರು 4-5 ಜನ ಅವರ ಸುತ್ತ ಇರ್ತಾರೆ, ಸದಾ ಸಂಕೀರ್ತನೆ ಭಜನೆಗಳನ್ನ ಮಾಡ್ತಾ ಇರ್ತಾರೆ. ಮತ್ತೆ ಭೌತಿಕ ಅಸ್ತಿತ್ವದ ರೋಗಕ್ಕೆ ಪರಿಹಾರಕ ಔಷಧವಾದ ಮತ್ತು ಕಿವಿ ಮನಸ್ಸುಗಳಿಗೆ ಸಂತೋಷ ಕೊಡುವ ಕೀರ್ತನದಲ್ಲಿ ಮುಳುಗಿ ಧ್ಯಾನಸ್ಥ ಭಂಗಿಯಲ್ಲಿ, ಅಂದ್ರೆ ಅವರು ಯಾವ ರೀತಿ ಆ ಕೊನೆ ದಿನಗಳನ್ನ ಕಳೆದ್ರು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಡೀ ಬೆಳಿಗ್ಗೆ ಇರ್ಬೋದು, ಮಧ್ಯಾಹ್ನ, ಸಂಜೆ, ರಾತ್ರಿ ಎಲ್ಲಾ ಸಮಯನೂ ಕೂಡ ಈ ಒಂದು ಭವ ಔಷಧವನ್ನ ತಗೋತಾ ಇದ್ದಾರೆ. ಅಂದ್ರೆ ಈ ಕೀರ್ತನೆಯನ್ನ ತಗೊಳ್ತಾ ಇದ್ದಾರೆ, ಈ ಒಂದು ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಅವರು ಅಂದ್ರೆ ಇಲ್ಲಿ ತಮಾಲಕೃಷ್ಣ ಕೂಡ ಬಂದವ್ರ ಹತ್ರ ಹೇಳ್ತಾ ಇದ್ದಾರೆ, ಇನ್ನು ಮುಂದೆ ನಿಮ್ಗೆ ಯಾವ್ದೇ ಒಂದು ಸುದ್ದಿಗಳನ್ನ, ಅಂದ್ರೆ ಈ ಸಂಸ್ಥೆಗೆ ಕುರಿತಾದಂತ ಸುದ್ದಿಗಳನ್ನ ನಿಮ್ಗೆ ಓದಿ ಹೇಳೋದಿಲ್ಲ, ಮತ್ತೆ ಯಾರು ನಿಮ್ಮನ್ನ ಭೇಟಿ ಮಾಡೋದಕ್ಕೆ ಯಾರು ನಿಮ್ಮ ಹತ್ರ ಕರ್ಕೊಂಡು ಬರೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಅವರು ಇದು ಅಂದ್ರೆ ಅವ್ರಿಗೂ ಕೂಡ ಇಂತ ದಿನ ಅವ್ರು ಬಯಸಿದ್ರು. ಅಂದ್ರೆ ಎಲ್ಲಾದ್ರಿಂದ ಸಾಕಪ್ಪ, ಇನ್ನು ನನ್ ಭಗವಂತನ ಧ್ಯಾನದಲ್ಲಿ ಮಗ್ನ ಆಗ್ಬೇಕು ಅಂತ ಅವರು ಆಸೆ ಪಟ್ಟಿದ್ರು. ಅಂತ ದಿನ ಈಗ ಬಂದಿದೆ ಅಂತ ಇಲ್ಲಿ ನೋಡ್ತಾ ಇದ್ದಾರೆ. ಮತ್ತೆ ಅವರು ಕೊನೆಗೆ ಹೇಳ್ತಾ ಇದ್ದಾರೆ, ನಾನು ಈಗ ವಿಲ್ ಬರಿಬೇಕು ಅನ್ನೋದನ್ನ ಅವರು ತಿಳಿಸ್ತಾ ಇದ್ದಾರೆ. ವಿಲ್ ಅದು ಯಾಕೆ ಬರಿಬೇಕು ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಕೊನೆ ದಿನ ಬಂದಿದೆ ಅನ್ನೋದಕ್ಕೋಸ್ಕರ ವಿಲ್ ಬರಿತಾ ಇದ್ದಾರೆ. ಅಂದ್ರೆ ಈಗ ವಿಲ್ ಬರಿದೀರಾ ಹೋಗೋದ್ರಿಂದ ಏನಾದ್ರೂ ಮುಂದೆ ಒಂದು ಇಸ್ಕಾನ್ ಸಂಸ್ಥೆ ಅವ್ರೇನು ಸ್ಥಾಪನೆ ಮಾಡಿದ್ದಾರೆ ಅದು ಮುಂದುವರ್ಸ್ಕೊಂಡು ಒಳ್ಳೆ ರೀತಿಯಲ್ಲಿ ಹೋಗ್ಬೇಕಂದ್ರೆ ಅದು ಬರೆಯೋದು ಒಳ್ಳೇದು ಅಂತ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಅಂದ್ರೆ ಸಾಯ್ತೀನಿ ಅನ್ನೋಂಥದ್ದು ಕೆಟ್ಟದಿರ್ಬೋದು, ಆದ್ರೆ ಅದಕ್ಕೂ ಕೂಡ ನಾವು ರೆಡಿ ಆಗೋಣ ಅಂತ ಇಲ್ಲಿ ಅನ್ಕೋತಾ ಇದ್ದಾರೆ. ಮತ್ತೆ ಅವರು ಎಲ್ಲ ಆಸ್ತಿನ ಅವರು ಶಿಷ್ಯರಿಗೆ ಬರಿತಾ ಇದ್ದಾರೆ. ಅಂದ್ರೆ ಇಲ್ಲಿ ಕೆಲವೊಂದ್ಸಲ ಕೇಳ್ತಾರೆ ಅವ್ರನ್ನ, ನೀವು ನಿಮ್ಮ ನಂತರ ಈ ಒಂದು ಆದ್ರೆ ಬಂದಾಗ ಅವರು $40 $40 ಅದು ತಗೊಂಡು ಹೋಗಿದ್ದಾರೆ ಅಲ್ಲಿಗೆ. ಮತ್ತೆ ವಾಪಸ್ ಬರುವಾಗ ಅವರು ಕೋಟ್ಯಾಂತರ ಆಸ್ತಿಗೆ ಅವರು ವಾರಸ್ದಾರಾಗಿರ್ತಾರೆ. ಅವ್ರನ್ನ ಒಮ್ಮೆ ಕೇಳ್ತಾರೆ, ಇದೆಲ್ಲ ನಿಮ್ಮ ನಂತರ ನಿಮ್ಮ ಮಕ್ಕಳು ತಗೋತಾರ ಅಂತ. ಇಲ್ಲಿ ಅವರು ಅವರ ಮಕ್ಕಳಿಗೆ ಬರಿತಾ ಇಲ್ಲ, ಅವರ ಶಿಷ್ಯರಿಗೆ ಬರಿತಾ ಇದ್ದಾರೆ. ಮತ್ತೆ ಅವರು GBC ನಾಯಕರನ್ನು ಕೂಡ ಅದಕ್ಕೋಸ್ಕರ ಕರಿಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮುಂದೆ ಅವರು ತೀರ್ಮಾನ ಮಾಡೋದಕ್ಕೆ ಹೊರಡುವಾಗ, ಅಂದ್ರೆ ನೀವು ಈಗ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಆದ್ರೆ ನೀವು ಸಾಯೋದಕ್ಕೆ ನೀವು ನಿರ್ಧಾರ ಮಾಡ್ಬಿಟ್ಟಿದ್ದೀರಾ ಅಂತ. ಅದಕ್ಕೆ ಅವರು ಹೇಳ್ತಾ ಇದ್ದಾರೆ ಹೌದು ಅನ್ನೋ ರೀತಿಯಲ್ಲೇ ಹೇಳ್ತಾ ಇದ್ದಾರೆ. ಅದರಿಂದ ಅವ್ರು ಹೇಳ್ತಾ ಇದ್ದಾರೆ, ನಾನು ಬೃಂದಾವನನ ಬಿಡೋದಕ್ಕೆ ನನ್ಗೆ ಇಷ್ಟ ಇಲ್ಲ. ಕೃಷ್ಣ ಇಷ್ಟಪಟ್ಟ ಅಂತಂದ್ರೆ ನಾನು ಇರ್ತೀನಿ, ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ, ನಾನು ಬಿಡ್ಬೇಕಾಗತ್ತೆ. ಅದಕ್ಕಾಗಿ ಇಲ್ಲಿ ತೀರ್ಮಾನ ಅಂದ್ರೆ ಅವ್ರ ಮನಸ್ಸಿನಲ್ಲಿ ಅನ್ಕೋತಾ ಇದ್ದಾರೆ, ಇನ್ನಾಯ್ತು ನಂದು ಸಮಯ ಮುಗ್ದಿದೆ ಅಂತ. ಅದಕ್ಕಾಗಿ ಅವ್ರು ಹೇಳ್ತಾ ಇದ್ದಾರೆ, ಸರಿ ಅದಕ್ಕೆ ನಾನು ಸಿದ್ಧತೆ ಮಾಡ್ಕೋಬೇಕು ಅಂತ ಹೇಳಿ ವಿಲ್ಲನ್ನೆಲ್ಲ ಬರಿತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಇನ್ನು ಒಂದು ಪೇಜ್ ಓದಿಸ್ಬೇಕಾ ಮಾತಾಜಿ? ಎಲ್ಲ ಟೈಮ್ ಆಯ್ತಾ ಮಾತಾಜಿ? ಟೈಮ್ ಆಗಿದೆ ಅಲ್ಲ, ಓದದ ಮಾತಾಜಿ? ಒಂದು ಪೇಜ್ ಓದಿಸಿ ಬಿಡುವಲ್ವಾ ಮಾತಾಜಿ? ನಿಮ್ಮಿಷ್ಟ ಮಾತಾಜಿ, ನೀವೆಲ್ಲ ಕೇಳ್ತೀರಾ ಅಂದ್ರೆ ಹೌದು. 6 o'clock ಆಗಿದೆ ಮಾತಾಜಿ. ಬೇರೊಬ್ರು ಬೇಕಾ ಮಾತಾಜಿ? ಲಿಂಕ್ ಬೇಕಿತ್ತಾ? ಇಲ್ಲ ಮಾತಾಜಿ, ಅಲ್ಲ 6 ಆಗಿದೆ ಅಲ್ವಾ, 5 to 6 ಅಲ್ವಾ ಮಾತಾಜಿ ನಮ್ದು ಕ್ಲಾಸ್? ಸರಿ ಸರಿ ಮಾತಾಜಿ, ಸಾಕು ಮಾತಾಜಿ. ಓಕೆ ಮಾತಾಜಿ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ, ನಾಮಾಚಾರಿ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತರಿಗೂ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಅಟೆಂಡೆನ್ಸ್ ಎಲ್ಲವೂ ಹಾಕಿದ್ದೀರಲ್ವಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಕ್ಸಿಟ್ ಆಗೋದಾ ಮಾತಾಜಿ? ಎಂಡ್ ಮಾಡೋದಾ? ಎಸ್ ಮಾತಾಜಿ, ಎಸ್. ಅಟೆಂಡೆನ್ಸ್ ಹರೇ ಎಲ್ಲವೂ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಧನ್ಯವಾದಗಳು ಮಾತಾಜಿ.